ದೇವತೆಗಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕಾಗಿದೆ. ಅದಕ್ಕಾಗಿ ಅಲ್ಲಾರು ಕುಳಿತದ್ದು ಮುಸುಕಾಕಿ ದೇವತೆಗಳ ತಾಯಿ ಅವಳಿಗೆ ಅವಮಾನ ಆಗಬೇಕು. ಅದಕ್ಕಾಗಿ ಕಿವಿಯ ಕುಂಡಲವನ್ನು ಎಳೆದಿದ್ದೇನೆ. ಇಲ್ಲಿ ಯಾರು ಕೈಯಲ್ಲಿ ಪಾಶವನ್ನು ಹಿಡಿದದ್ದು? ಯಮನ ಪಾಶವನ್ನು ವರುಣನ ಮನಿ ಶೈಲ ಎಲ್ಲವನ್ನು ಹಿಡಿದದಾಗಿದೆ. ಕುಬೇರನ ಸಂಪತ್ತನ್ನು ಬಿಡ್ಲಿಲ್ಲ. ಎಲ್ಲವನ್ನು ನಮ್ಮಲ್ಲಿಗೆ ಕೊಂಡೋಗಬೇಕು. ಯಾಕೆ ಗೊತ್ತಾ? ಸುರಪನಿಗೆ ಸರಿಯಾಗಿ ಒಂದು ಪಾಠ. ಸಂಪತ್ತು ನಮಗೆ ಬೇಡ, ಅವರು ಬದುಕಿದ್ದು ಸತ್ತವರಾಗಿ ಇರಬೇಕು. ದೇವಮಾತೆಯ ಕಿವಿಯ ಕುಂಡಲವನ್ನು ಹಿಡಿಯುವಾಗ ಮಗನಾದವನು ಎಲ್ಲಿ ಸತ್ತು ಹೋಗಿದ್ದಾನೆ? ಲೋಕ ಇದನ್ನು ಕೇಳಬೇಕು. ಸರಿಯಾದ ಅವಮಾನ ಆಗಬೇಕು. ಇದಕ್ಕೆಲ್ಲ ಈ ವ್ಯವಸ್ಥೆ ಇಲ್ಲಿರುವುದಲ್ಲ. ಸಕಲ ಸಂಪತ್ತಿನ ಜೊತೆಯಲ್ಲಿ ರಾಜ್ಯಾತಿಶಯವನ್ನು ಸೇರ್ತೇನೆ. ಬಲರಾಮನ ಜೊತೆಗೂಡಿ ಸಾಗರದ ಮಧ್ಯದ ಈ ದ್ವೀಪದಲ್ಲಿ ದ್ವಾರಕ ಎಂಬ ನಗರವನ್ನು ನಿರ್ಮಿಸಿ ಊರಿ ವೈಭವದಿಂದ ಮೆರೆಯುತ್ತಿದ್ದೇನೆ. ಹಲವಾರು ರಾಕ್ಷಸರನ್ನು ವಧಿಸಿದ್ದೇನೆ. ಇನ್ನೂ ಕೆಲವರು ಉಳಿದಿದ್ದಾರೆ. ಅವರನ್ನು ಶಿಕ್ಷಿಸುವ ಬಗ್ಗೆ ಆಲೋಚಿಸಬೇಕಾಗಿದೆ. ಯಾರನ್ನು ತರುತ್ತಿರುವುದು? ಜಯ ಜಯ ಶ್ರೀರಾಯ ಶಾಂತಾಳು
ಸುರೇಂದ್ರ ಸಭೆಯ ಅಧ್ಯಕ್ಷನಾದಂತಹ ನೀನು ಈ ಹೊತ್ತಿನಲ್ಲಿ ನನ್ನಲ್ಲಿಗೆ ಬಂದು ಕಷ್ಟವನ್ನು ಪರಿಹರಿಸಿಕೊಡಬೇಕು ಎಂದು ಬೇಡಿಕೊಳ್ಳುತ್ತಾ ಇದ್ದೀಯಲ್ಲ. ಏನು ಕಷ್ಟ ಬಂತು, ಯಾರಿಂದ ಬಂತು ಹೇಳು, ನನ್ನ ಲೀಲೆಯಿಂದ ಅದನ್ನು ಬಗೆಹರಿಸಿಕೊಡುತ್ತೇನೆ. ಸ್ವಾಮಿ ನಿನಗೆ ತಿಳಿಯದ್ದು ಇದ್ದದ್ದು ಯಾವುದೂ ಇಲ್ಲ. ದುರನರಕದ ದಾಳಿಯಿಂದ ನಾವೆಲ್ಲ ಸ್ವರ್ಗದಿಂದ ದೆಸಗೆಟ್ಟವರಾಗಿದ್ದೇವೆ. ಸಕಲ ಸಂಪತ್ತನ್ನು ಕದ್ದೊಯ್ದಾನೆ, ನೀನೇ ರಕ್ಷಿಸಬೇಕು ತಂದೆ. ದೇವೇಂದ್ರ ನೀನು ಕಂಗೆಟ್ಟಿದ್ದೆ ಎಂದು ಅರಿವಾಯಿತು. ಚಿಂತೆ ಬಿಡು, ಆ ದುಷ್ಟನನ್ನು ಅತಿ ಶೀಘ್ರವಾಗಿ ನಾನು ವಧಿಸಿಕೊಡುತ್ತೇನೆ. ಸಂಬಂಧಿಯೇ ಆದರೂ ಆತ ವಧಾರಹನೆ. ಚಿಂತೆ ಬಿಡು, ನಾನಿದ್ದೇನೆ. ಹಾಗೇ ಆಗಲಿ ಸ್ವಾಮಿ, ನಿಮ್ಮ ನಿರೀಕ್ಷೆಯಲ್ಲಿರುತ್ತೇನೆ. ನರಕಾಸುರನನ್ನು ಕೊಂದು ಕೊಡುತ್ತೇನೆ ಎಂದು ದೇವೇಂದ್ರನಿಗೆ ಅಭಯವನ್ನಿತ್ತಿದ್ದೇನೆ. ಆದರೆ ನರಕಾಸುರನಿಗೆ ಇರುವ ವರ ತಂದೆ ತಾಯಂದಿರು ಒಟ್ಟಾಗಿ ಬಂದು ಹೋರಾಟಕ್ಕೆ ನಿಂತಾಗ ಮಾತ್ರ ಮರಣವೆಂದು. ಹೌದು, ವರಾಹಾವತಾರದಲ್ಲಿ ನನ್ನ ಹಾಗೂ ಭೂದೇವಿಯ ಸಂಸರ್ಗದಿಂದ ಜನಿಸಿದವನೇ ಈ ನರಕ. ಅದೇ ಭೂದೇವಿ ಈಗ ಸತ್ಯಭಾಮೆಯಾಗಿ ನನ್ನ ಅಷ್ಟ ಪತ್ನಿಯರಲ್ಲಿ ಒಬ್ಬಳಾಗಿದ್ದಾಳೆ. ಎಲ್ಲರ ಹಾಗೆ ಅವಳಲ್ಲ, ಸ್ವಲ್ಪ ಅಹಂಕಾರ ಜಾಸ್ತಿಯೇ ಇದೆ. ಗಂಡನಾಗಿ ನಾನು ಅದನ್ನು ಮುರಿಯದೆ ಬೆಳೆಸಿಕೊಂಡೇ ಬಂದೆ. ಈಗ ಅದರ ಉಪಯೋಗವಾಗಬೇಕಾಗಿದೆ. ಸತ್ಯವನ್ನು ಹೇಳಿದರೆ ಅವಳ ತಾಯ್ತನ ಜಾಗೃತವಾಗಿ ನರಕಾಸುರನನ್ನು ಕೊಲ್ಲಲು ಒಪ್ಪಲಾರಳು. ಹಾಗಾಗಿ ಅವಳೇ ಬರುವ ಹಾಗೆ ಒಂದು ನಾಟಕವಾಡಬೇಕಾಗಿದೆ. ಆದ್ದರಿಂದ ಗರುಡ, ದೂರದ ಪ್ರಯಾಣವಿದೆ, ಶೀಘ್ರವಾಗಿ ಈ ಕಡೆ ಬಾರಯ್ಯ.
ಗಮನ ನಿಲ್ಲಲು ರಮಣ ನಿಲ್ಲಲು ರಮಣ ನಿಲ್ಲಲು ರಮಣ ಅದು ಅಪಶಕುನ ಅಲ್ವಾ? ಅಪಶಕುನ ಆಗ್ತದ ಸ್ವಾಮಿ? ಮತ್ತೆ ಬೇಕು ಅಡ್ಡ ಬಂದ ಹಾಗೆ. ಪರವಾಗಿಲ್ಲ ಸ್ವಾಮಿ, ನಾನು ನಿಮ್ಮ ಮನೆಯ ಬೆಕ್ಕು ತಾನೆ. ಅದು ಹೌದು, ನೀನು ನಮ್ಮ ಮನೆಯ ಬೆಕ್ಕು ಹೌದು, ನನ್ನ ಮನದ ಬೇಕು ಹೌದು. ಸ್ವಾಮಿ, ನೀವು ನಿಂತ ನಿಲುವು ಧರಿಸಿದ ಆಯುಧಗಳನ್ನು ನೋಡುವಾಗ ಯುದ್ಧಕ್ಕೆ ಎಂದು ಸ್ಪಷ್ಟವಾಗುತ್ತದೆ. ಯಾರೊಂದಿಗೆ ಕದನ? ನಿಮ್ಮ ಕೈ ಹಿಡಿದ ಪತ್ನಿಯಲ್ಲಿ ಹೇಳಿ ಹೋಗುವುದಿಲ್ಲವೇ? ಒಬ್ಬಳಾದರೆ ಹೇಳಬಹುದಿತ್ತು. 8 ಮಂದಿಯಲ್ಲಿ ಹೇಳಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಯುದ್ಧಕ್ಕೆ ಹೋಗುವುದಕ್ಕುಂಟ? 8 ಮಂದಿಯಲ್ಲಿ ಹೇಳಿ ಎಂದು ನಾನು ಹೇಳಿದ್ದೇನೆ. ಮತ್ತೆ ನಾನು ಎಲ್ಲರ ಹಾಗಲ್ಲ, ನೆನಪಿರಲಿ. ಸತ್ಯಭಾಮೆ ಏನು? ತಪ್ಪಾಯ್ತು. ಏನು ಆಲೋಚನೆಯಲ್ಲಿ ಮಾತು ಬಂದು ಹೋಯಿತು. ಹೇಳು, ನನ್ನಿಂದ ಏನಾಗಬೇಕು? ಸ್ವಾಮಿ, ನೀವು ಹೊರಟದ್ದೆಲ್ಲಿಗೆ? ಯಾರೊಂದಿಗೆ ಕದನ? ಅದನ್ನು ತಿಳಿಯುವ ಕುತೂಹಲ ನನಗೆ. ಓ ವೀರವಾಣಿ, ಹೊರಟಿ ಹಜಾರ ನಕ್ಷೀಲೆ ಹೊರಟಿ ಹಜಾರ
ಮಾತುಗಳನ್ನು ಕೇಳುವಾಗ ಅದನ್ನೇ ಕೇಳೋಣ ಅನ್ನಿಸುತ್ತದೆ. ಆದರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಹೋಗಲೇಬೇಕಾದ ಅನಿವಾರ್ಯತೆ ಇದೆ. ಭಾಮ, ಸ್ವಾಮಿ, ಮೊನ್ನೆ ದೇವೇಂದ್ರ ಇಲ್ಲಿಗೆ ಬಂದ ವಿಚಾರ ನಿನಗೆ ತಿಳಿಯದೆ? ತಿಳಿದಿದೆ ಸ್ವಾಮಿ. ಅವನು ಬಂದು ದೂರಿದ್ದೇನೋ ಗೊತ್ತೇ? ಏನು? ನರಕಾಸುರನೆಂಬ ದುಷ್ಟದಾನವನಂತೆ ಬ್ರಹ್ಮವರದಿಂದ ಕೊಬ್ಬಿ ಮದಾಂಧನಂತೆ ವರ್ತಿಸಿದನಂತೆ. ದೇವೇಂದ್ರಾದಿಗಳನ್ನು ಸೋಲಿಸಿದ್ದು ಮಾತ್ರವಲ್ಲದೆ ಬೇರೇನು ಮಾಡಿದ ಗೊತ್ತೇ? ಏನು ಮಾಡಿದ ಸ್ವಾಮಿ? ದೇವೇಂದ್ರಾದಿಗಳು ಸೋಲುವುದು ಈ ಹಿಂದೆ ಇದ್ದದ್ದೇ. ಆದರೆ ಈತ ವರುಣನ ಮಣಿಶೈಲವನ್ನು, ದೇವಮಾತೆ ಅದಿತಿ ದೇವಿಯ ಕಣ್ಣ ಕುಂಡಲಗಳನ್ನು ಸೆಳೆದು ಆ ಮಾತೆಯ ಕಿವಿಯನ್ನು ಹರಿದು ಕುಂಡಲಗಳನ್ನು ತನ್ನ ಪುರಕ್ಕೆ ಒಯ್ದನಂತೆ. ಹೌದೇ? ಆದ್ದರಿಂದ ಆ ದುಷ್ಟನನ್ನು ವಧಿಸಿ ಸ್ವರ್ಗದ ಸಂಪತ್ತನ್ನು ಮರಳಿಸಿ ಸುರಪ್ಪನಿಗೆ ಒಪ್ಪಿಸಬೇಕಾಗಿದೆ. ಹಾಗಾಗಿ ಮೊದಲು ಪ್ರಾಗ್ಜ್ಯೋತಿಷಪುರ, ಆಮೇಲೆ ಸ್ವರ್ಗದ ಕಡೆಗೆ ನನ್ನ ಪಯಣ. ಒಳಿತಾಯಿತು ಸ್ವಾಮಿ. ಹಾಗಾದರೆ ನಾನು ಹೋಗುವುದು ಒಳಿತು ಎಂದಲ್ಲವೇ? ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ನೀವು ಹೊರಟದ್ದು ಸ್ವರ್ಗಕ್ಕೆ ತಾನೇ? ಹೌದು. ಸಂತೋಷವಾಯಿತು.
ಸ್ವರ್ಗಕ್ಕೆ ಹೋಗುವ ವಿಷಯವನ್ನು ಹಾ. ಈಗ ನನ್ನಲ್ಲಿ ಹೇಳಿದ್ದು ಅಷ್ಟು ಒಳ್ಳೆಯದಾಯ್ತು ನೋಡಿ. ನನಗೆ ಎಷ್ಟು ಸಂತೋಷವಾಯಿತು ಗೊತ್ತೇ. ಅಲ್ಲ, ನಾನು ಸ್ವರ್ಗಕ್ಕೆ ಹೋಗುವುದಕ್ಕೂ ನಿನಗೆ ಸಂತೋಷವಾಗುವುದಕ್ಕೇನು ಸಂಬಂಧ? ನಾನು ನರಕಕ್ಕೆ ಹೋಗುವುದಿಲ್ಲ ಎಂದು ಖುಷಿಯೇ? ಛೇ, ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ನರಕಕ್ಕೆ ಹೋಗುವುದಲ್ಲ, ಹಾ. ನರಕನನ್ನು ಕೊಂದು ಸ್ವರ್ಗಕ್ಕೆ ಹೋಗುವಾಗ ಹಾ. ನಾನೂ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ. ನೀವು ನನ್ನನ್ನು ಹಾ. ಪ್ರೀತಿಯಿಂದ ಕರೆದುಕೊಂಡು ಹೋಗಬೇಕು. ಅಲ್ಲ, ನಾನು ಮೊದಲು ನರಕನನ್ನು ಕೊಂದು ಹಾ. ಮೇಲೆ ಸ್ವರ್ಗಕ್ಕೆ ಹೋಗುವುದು. ಹಾ. ಆ ರಣಾಂಗಣದಲ್ಲಿ ನಿನಗೆ ಭಯವಾದೀತು ಗೊತ್ತೇ? ನೀವು ನನ್ನಲ್ಲಿ ಈ ಶೈಲಿಯಲ್ಲಿ ಮಾತನಾಡಿದರೆ ಹಾ. ನಾನು ನಿಮಗೆ ಅದೇ ರೀತಿಯಲ್ಲಿ ಉತ್ತರ ಕೊಡಬೇಕಾದೀತು. ಎಚ್ಚರ. ಹಾ. ಸ್ವಾಮಿ, ಹಾ. ಏನು ಕಟ್ಟಿಕೊಂಡು ಹರಕೆ ಇಲ್ಲ ಎಂದು ಭಾವಿಸಿದ್ದೀರಾ? ಇದೆ, ನೆನಪು ಮಾಡಿಕೊಳ್ಳಿ. ಹಳೆಯ ಪ್ರಕರಣವೊಂದು ಮರೆತು ಹೋಗಿದ್ದರೆ ನೆನಪು ಮಾಡಿಕೊಳ್ಳಿ ಸ್ವಾಮಿ. ಯಾವುದು? ನಮ್ಮ ಮದುವೆ ಪ್ರಕರಣವೋ? ಛೇ, ಅದಲ್ಲ ಸ್ವಾಮಿ. ಮತ್ತೆ? ಆಮೇಲೆ ನನಗೊಮ್ಮೆ ಸಿಟ್ಟು ಬಂದದ್ದು. ಅಲ್ಲ, ನಿನಗೆ ಯಾವಾಗ ಸಿಟ್ಟು ಬರುತ್ತದೆ, ಯಾವಾಗ ಸಂತೋಷ ಆಗುತ್ತದೆ ನನಗೇನು ಗೊತ್ತು? ಹಾಗಾದರೆ ಸರಿಯಾಗಿ ಕೇಳಿಕೊಳ್ಳಿ. ಹಾ. ಒಮ್ಮೆ ನಾರದರ ಇಲ್ಲಿಗೆ ಬಂದದ್ದು. ಅವರು ಒಮ್ಮೆ ಯಾಕೆ? ಅವರು ಆಗಾಗ ಬರುತ್ತಾರೆ. ಹಾಗೆ ಬಂದದ್ದಲ್ಲ, ಕೈಯಲ್ಲಿ ಒಂದು ಹೂ ತಂದದ್ದು. ಓ, ಪಾರಿಜಾತ ತಂದದ್ದು. ಹಾ, ಹಾ. ನೀವು ಅದನ್ನು ಅವಳಿಗೆ ಮುಡಿಸಿದ್ದು. ಹೌದು, ಆಗ ನೀನು ಬಾಗಿಲನ್ನು ಹಾಕಿದವಳು ಹಾ. ತೆರೆಯಲು ಸತಾಯಿಸಿದ್ದಿ. ಹಾ, ಆಗ ನನ್ನನ್ನು ಸಮಾಧಾನ ಮಾಡಲು ನೀವು ಏನು ಹೇಳಿದ್ದೀರಿ? ಏನು ಹೇಳಿದ್ದೇನೆ? ಒಂದು ಹೂ ಯಾಕೆ, ಪಾರಿಜಾತದ ಮರವನ್ನೇ ತೋರಿಸುತ್ತೇನೆ ಎಂದು ಹೇಳಲಿಲ್ಲವೇ? ಹೇಳಿರಬಹುದು. ನಿಮ್ಮ ಜಾಣ ಮರವು ಎಲ್ಲ ನನ್ನಲ್ಲಿ ಬೇಡ. ಹಾ. ಆ ಪರಶಿವನ ಪಾದದಾಣಿಯಾಗಿಯೂ ಹಾ. ನನಗೆ ಪಾರಿಜಾತದ ವೃಕ್ಷವನ್ನು ತೋರಿಸುತ್ತೇನೆ ಎಂದು ಹೇಳಿದ್ದೀರಿ. ಹೇಳಿದ್ದೇನೆ. ಈಗ ಪಾರಿಜಾತದ ಮರ ಇರುವುದೆಲ್ಲಿ? ಸ್ವರ್ಗದಲ್ಲಿ. ಅಲ್ಲಿಗೆ ಕಾರಣ ತಿಳಿಯಿತಲ್ಲ. ಇದೊಳ್ಳೆ ಗ್ರಾಚಾರವಾಯ್ತಲ್ಲ. ನಾನು ಮೊದಲು ಅವನೊಂದಿಗೆ ಯುದ್ಧಕ್ಕೆ ಹೋಗುವುದು. ಹಾ. ಆ ರಣಾಂಗಣದಲ್ಲಿ ನಿನಗೆ ಭಯವಾದೀತು ಗೊತ್ತೇ? ಸ್ವಾಮಿ, ಹಾ. ನಾನು ನಿಮ್ಮ ಪತ್ನಿ. ಹಾ. ನನ್ನ ತಂದೆ ಅರಸರಾಗಿದ್ದವರು. ಹಾ. ಕ್ಷತ್ರಿಯ ಕನ್ಯೆ ನಾನು. ಆದ್ದರಿಂದ ಭಯಪಡಲಾರೆ. ಹಠ ಮಾಡಬಾರ್ದು. ಬೇಡ ಬಾಮ. ಬೇಕು ಸ್ವಾಮಿ, ಬೇಡ ಬಾಮ. ಬೇಕು ಬೇಕು ಬೇಕು. ಇನ್ನು ಏನು ಹೇಳಿಯೂ ಪ್ರಯೋಜನವಿಲ್ಲ. ಸರಿ ಗರುಡ, ಇಬ್ಬರು ಬರುತ್ತೇವೆ, ಹೊರಡೋಣ. ಸ್ವಾಮಿ, ಇದೋ ನಮ್ಮನ್ನು ಆಕ್ರಮಿಸಲು ಬರುವಂತಹ ಈ ಪಾಶಗಳು ಮುರಪಾಶಗಳೆಂದೇ ಪ್ರಸಿದ್ಧ. 6,000 ಮುರಪಾಶಗಳು ಎಂತಹ ಬಲಿಷ್ಠ ಶತ್ರುವನ್ನಾದರೂ ಕ್ಷಣ ಮಾತ್ರದಲ್ಲೇ ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದವುಗಳು. ಈ ಪಾಶಗಳನ್ನು ನನ್ನ ಸುದರ್ಶನ ಚಕ್ರದಿಂದ ಈಗಲೇ ಕತ್ತರಿಸುತ್ತೇನೆ. ನಮ್ಮ ಪ್ರವೇಶದ ಸಂಕೇತವಾಗಿ ಇದೋ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಏನಾಶ್ಚರ್ಯ, ಇಲ್ಲಿಗೆ ಪ್ರವೇಶಿಸಿ ಯಾರೋ ಶಂಕದ್ವೇಷವನ್ನು ಮಾಡಿದ್ದಾರಂತೆ. ಅಷ್ಟು ಮಾತ್ರವಲ್ಲ, ನನ್ನ 6,000 ಮುರಪಾಶಗಳನ್ನು ಕತ್ತರಿಸಿದ್ದಾರೆ. ಬಂದವನೇ ಯಾರು? ಕಾಲನೋ ಭೈರವನೋ? ಅವನನ್ನು ವಿಚಾರಿಸಬೇಕಾಗಿ ನಡೆಯುತ್ತೇನೆ.
ಯಾರು ನೀನು? ನನ್ನ 6,000 ಮೊರಪಾಶಗಳನ್ನು ಕತ್ತರಿಸಿ ಹಾ ಅಷ್ಟು ಮಾತ್ರವಲ್ಲ, ಹಾ ಶಂಖಧ್ವನಿಯನ್ನು ಮಾಡಿದ್ದೀಯಾ? ಹಾ ಯಾಕೆ ಬಂದೆ? ಯಾರು ನೀನು? ಯಲಮಮುರಾಸುರ, ಏನೆಲ್ಲ? ಈ ಪ್ರಪಂಚದಲ್ಲಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರ ರಕ್ಷಣೆಗೆ ಇರುವ ನನ್ನನ್ನು ಕೃಷ್ಣ ಎಂದು ಜನ ಗುರುತಿಸುತ್ತಾರೆ. ಇವಳು ನನ್ನ ಪತ್ನಿ ಸತ್ಯಭಾಮ. ನಿಮ್ಮ ದೌಷ್ಯವನ್ನು ಪ್ರಶ್ನಿಸುವುದಕ್ಕಾಗಿ ಈ ಕಡೆಗೆ ಬಂದಿದ್ದೇನೆ. ಕಾಲಿಗೆರಗುತ್ತೀಯೋ ಪ್ರಾಣ ಕಳೆದುಕೊಳ್ಳುತ್ತೀಯೋ? ಮುಚ್ಚಿ ಬಾಯ್. ಗೋಪಾಲ, ಹಾ ಈ ರಾತ್ರಿ ಹೊತ್ತಿನಲ್ಲಿ ಇಲ್ಲಿಗೆ ಬಂದಿದ್ದೀಯಾ? ಹಾ ಅದ್ಕೆ ಈ ರಾತ್ರಿ ಹೊತ್ತಿನಲ್ಲಿ ಇಲ್ಲಿಗೆ ಬಂದಿಯಾ? ಹಾ ಎಣ್ಣಾಳಪ್ಪಿಸು, ಕಾಲಿಗೆ ಶರಣ. ಬಾ ಮುಂದೆ. ಭಾಮ, ಸ್ವಾಮಿ. ನೋಡಿದೆಯಾ ಎಂತಹ ವಿಕಾರ ಸ್ವರೂಪಿಗಳು? ಹೌದು ಸ್ವಾಮಿ. ಇದಕ್ಕೆ ನಾನು ನೀನು ಬರುದು ಬೇಡ ಅಂತ ಹೇಳಿದ್ದು. ಪರವಾಗಿಲ್ಲ ಸ್ವಾಮಿ, ಹಾ. ನನ್ನ ಜೊತೆಯಲ್ಲಿ ನೀವಿದ್ದೀರಲ್ಲ. ಸರಿ, ಮುಂದೆ ಯಾರು ಬರ್ತಾರೆ ನಿರೀಕ್ಷೆಯಲ್ಲಿರೋಣ. ನಮ್ಮವನಾದಂತಹ ಚಾರಕ ಬಂದು ಹೇಳಿದ ಸುದ್ದಿ, ಯೌವನವೊಬ್ಬ ಹಕ್ಕಿಯನ್ನು ಏರಿ ಹೆಣ್ಣಿನ ಜೊತೆಯಲ್ಲಿ ಬಂದಿದ್ದಾನಂತೆ. ನಮ್ಮವರನ್ನೆಲ್ಲ ತರಿದು ಮುಂದುವರಿತಾ ಇದ್ದಾನಂತಲ್ಲೇ. ಹಾಗಾದ್ರೆ ಅವನನ್ನು ಪ್ರಶ್ನಿಸ್ಬೇಕಲ್ಲ, ನಡೀತಾನಂತ.
ಜ್ಯೋತಿಷಗೆ ಬಂದಿದ್ದೀಯಲ್ಲ, ಬಂದದ್ದು ಮಾತ್ರ ಅಲ್ಲ, ಹಾ ನಮ್ಮವರೇ ಆದಂತಹ ಮುರಪಾಶವನ್ನು ಭೇದಿಸಿದ್ದೀಯ, ಹಾ ಮುರಾಸನನ್ನು ಕೊಂದಿದ್ದೀಯ. ಹೌದು. ಯಾರು ನೀನು? ಯಾಕೆ ಬಂದೆ? ನನಗೂ ನಿನಗೂ ಏನು ಹಾಗೆ? ಎಲ್ಲ ಕೊಲ್ಲ 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 ಎಲ್ಲ ಪಾತಕಿ ಏನೋ? ಪರ ತರುಣಿಯನ್ನು ಅಪಹರಿಸಿ ತಂದವ. ಹ, ದೇವ ಮಾತೆಯ ಕಿವಿಯಿಂದ ರಕ್ತವಸುರುವಂತೆ ಮಾಡಿದ ನೀನು ಹ, ಮಹಾ ಶೂರನೆಂದು ಭಾವಿಸಬೇಡ. ಹ, ಈ ಹಿಂದೆ ನಿನ್ನ ಹಾಗೆ ಮಾತನಾಡಿದವರು ಹ. ಈಗ ಯಮಲೋಕದಲ್ಲಿದ್ದಾರೆ. ಸರಿ. ನಿನಗೂ ವೈತರಣಿ ನದಿಯ ನೀರಿನಲ್ಲಿ ತರ್ಪಣ ಕೊಡಬೇಕಾದಿತ್ತು ಜತನ. ಹ, ನಿನ್ನಲ್ಲಿ ಶಕ್ತಿ ಉಂಟ? ಹ. ಶಕ್ತಿಯನ್ನೇರಿ ಬಂದಿದ್ದೀಯಲ್ಲ, ಹೌದು. ಬಾ ಮುಂದೆ. ಇಲ್ಲಿ ಬಾ, ಇಲ್ಲಿ. ಯಾರೇ ಮಾತಾಡ್ತಾನೆ ಅವನು? ಇನ್ನು ನನ್ನಿಂದ ಆಗುವುದಿಲ್ಲ. ನಾವು ದ್ವಾರಕ್ಕೆ ಹೋಗು. ಹೋಗು 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 ಹೋಗು. ಏನಿದು ಸ್ವಾಮಿ? ಆ ದುಷ್ಟನೊಂದಿಗೆ ಹೋರಾಡಿ ಅವನ ವಧೆಯನ್ನು ಮಾಡುವುದು ಬಿಟ್ಟು ನೀವೇ ಸೋತವರಂತೆ ಧರೆಗೊದಗಿದ್ದೀರಲ್ಲ. ದೇವತೆಗಳಿಗೆ ಅಭಯವನ್ನು ಕೊಟ್ಟು ಬಂದ ನೀವು ಈಗ ಅದನ್ನು ಈಡೇರಿಸುವುದು ಬೇಡವೇ? ದೇವತೆಗಳಿಗೆ ಅಭಯವನ್ನೇ ನಾವು ಕೊಟ್ಟದ್ದು ಹೌದು. ಹಾ. ಆದರೆ ಇಷ್ಟು ಅತುಳ ಪರಾಕ್ರಮಿ ಇದ್ದಾನೆ ಎಂದು ನನಗೇನು ಗೊತ್ತಿತ್ತು? ನರಕ ದರ್ಶನವನ್ನು ನನಗೇ ಮಾಡಿಸಿದ. ಹಾ. ಇನ್ನೆಲ್ಲಿರುವುದಲ್ಲ. ನಾವು ಹೋಗು 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 ಹೋಗು. ಸ್ವಾಮಿ ಏನಿದು? ನಿನ್ನ ಗೆಡ್ಡ, ಅವನು ಗಂಡ ಅಲ್ಲ, ಭಾರಿ ಮಗ. ಭಾರಿ ಮಾತಾಡಿದ. ಏನಿದು ಸ್ವಾಮಿ? ಕೊಟ್ಟ ಮಾತನ್ನು ಈಡೇರಿಸದೆ ಹೋಗುವುದಕ್ಕುಂಟೆ. ಹಾ. ನಾನೀಗ ನಿಮ್ಮೊಂದಿಗೆ ಬಂದದ್ದು ಎಷ್ಟು ಒಳ್ಳೆಯದಾಯ್ತು ನೋಡಿ. ಏನು? ಕ್ಷತ್ರಿಯ ಕನ್ಯೆ ನಾನು. ಹಾ. ಯುದ್ಧ ವಿದ್ಯೆಗಳನ್ನು ಬಲ್ಲವಳು. ಹಾ. ನೀವು ನನಗೆ ಅಪ್ಪಣೆಯನ್ನು ಕೊಟ್ಟರೆ ಆ ಮಂದಮತಿಯನ್ನು ನಾನು ವಧಿಸುತ್ತೇನೆ. ಅಲ್ಲ, ನನಗೆ ಆಗದ ಕೆಲಸ ಇನ್ನು ನಿನ್ನಿಂದ ಆಗುವುದುಂಟಾ? ಸ್ವಾಮಿ, ಅರ್ಧಾಂಗಿ ಸಹಚರಿ ಎನ್ನುವ ಮಾತು ಹಾ. ಸುಮ್ಮನೆ ಬರುವುದಕ್ಕಿಲ್ಲ. ಹಾ. ನಿಮ್ಮಿಂದ ಆಗದಿದ್ದರೆ ನಾನಾದರೂ ಪ್ರಯತ್ನಿಸಬೇಕಲ್ಲ. ಹಾ. ನನಗೆ ಅಪ್ಪಣೆ ಕೊಡಿ ಸ್ವಾಮಿ. ಅವನೊಂದಿಗೆ ಹೋರಾಡಲು ನಾನು ಸಿದ್ಧನಾಗುತ್ತೇನೆ. ಇದು ಆಯುಧಗಳನ್ನು ಇಟ್ಟಿದ್ದೇನೆ. ಹಾ. ಏನು ಬೇಕಿದ್ರು ಮಾಡಿಕೊ. ಜನಪೋರಾಕ್ಷಸ, ಏನೇನೆ? ಪರಮಾತ್ಮನಾದ ಶ್ರೀಕೃಷ್ಣನ ಕೈಯಲ್ಲಿ ಸಾಯುವ ಯೋಗ್ಯತೆ ನಿನಗಿಲ್ಲ. ಹ, ಆದ್ದರಿಂದಲೇ ಬಹುಶಃ ಅವರು ಸುಮ್ಮನೆ ಉಳಿದರು. ಹ, ನನ್ನಂತಹ ಸ್ತ್ರೀಯ ಕೈಯಿಂದ ಸಾಯಬೇಕೆಂದು ಹಾ. ನಿನ್ನ ಹಣೆಯಲ್ಲಿ ಬರೆದಿರಬೇಕು. ಹ, ನಾರಿ ಮುನಿದರೆ ಮಾರಿ ಎನ್ನುವ ಮಾತು ನೆನಪಿರಲಿ. ಹ. ನಿನ್ನದು ಇದು ಯುದ್ಧಕ್ಕ? ಹಾ. ಓ ಸುಂದರಿ, ಸುಂದರಿ ಸಮರವಿದೆ ನೀ ಬಂದರೆ ಬಂದರೆ
ಕೈಯಲ್ಲಿ ಎಂತದ್ದು ಹಿಡ್ದದಿದು? ಬಿಲ್ಲು ಬಾಣ. ಅಡುಗೆ ಸಾಮಗ್ರಿಯ? ಓ ಸುಂದರಿ, ಬಿಲ್ಲು ಬಾಣ. ನಿನ್ನ ಕೈಗೆ ಇದು ಭೂಷಣ ಅಲ್ಲ. ಪಾಕಶಾಲೆಯಲ್ಲಿ ಇರಬೇಕಾದಂತಹ ನೀನು ಎಷ್ಟು ಸೌಂದರ್ಯದಿಂದ ಕಂಗೊಳಿಸ್ತಾ ಇದ್ದೀಯ. ಈ ಗಂಡನನ್ನು ಕಟ್ಟುಕೊಂಡು ನೀನು ಯಾವ ರೀತಿಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನರಕದಾನವ. 14 ಲೋಕದಲ್ಲಿ ನಾನೇ ಶ್ರೇಷ್ಠ. ಎಲ್ಲವರನ್ನು ದೆಸೆಗೆಟ್ಟ ಹೊಡಿದ್ದೇನೆ. ನಾನು ಶಕ್ತಿವಂತ ಶೂರ. ಎಲ್ಲವೂ ನನ್ನಲ್ಲಿದೆ. ಇವನನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಬಂದು ನೀನು ನನ್ನನ್ನು ವರಿಸಿದ್ರೆ ಸುಂದರವಾದ ಅರಮನೆಯನ್ನು ಸೇರಿ ಒಳ್ಳೆಯ ಸಂಸಾರಿಕ ಜೀವನವನ್ನು ಮಾಡೋಣ. ಬಾ ಬಾ ಬಾ. ಎಂತಹ ಹುಚ್ಚುತನದ ಮಾತುಗಳನ್ನು ಆಡುತ್ತಿದ್ದೀಯ. ಇಂತಹ ಮಾತುಗಳನ್ನು ಆಡಿದ ನಿನ್ನನ್ನು ಈ ಕ್ಷಣವೇ ಕೊಂದು ದೇವತೆಗಳಿಗೆ ನೀಡಿದ ಅಭಯವನ್ನು ಈಗಲೇ ಈಡೇರಿಸುತ್ತೇನೆ. ಹೌದಾ? ನಿನ್ನ ಸೊಕ್ಕನ್ನು ಇಳಿಸ್ತೇನೆ. ಅಹಂಕಾರಿ ಬಾಗುತ್ತದೆ. ಸತಿ ಪುರುಷರಾಗಿ ಕತಿಯೊಳಗೆ ಧರೆ ಧರೆ ಗುರುಳುನ ಕತಿಯೊಳಗೆ ಧರೆ ಗುರುಳುನ ಚಿನಿ ಕುಮಾರ ಕನಕ ತನ್ನಯ ಯೋಚಿಸುತ್ತ ಶತದಳ ಜನಿತ ವರ ವರ ಧರಿ ನಾನು ಗೆಲ್ಲಲು ಪಾಪಿತರು ಹೊಳು ನಿಶ್ಚಯ ತುಟಿಯ ಸತಿ ಪುರುಷರು ಜಯ 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 ಅಚ್ಯುತ ಕೇಶವ ಮಾಧವ ಮುಕುಂದ
ಸ್ವಾಮಿ ಏನಾಗಿ ಹೋಯಿತು ನರಕ ಜೀವನ. ಇಷ್ಟರವರೆಗೆ ಈ ಕ್ಷಿತಿಯಲ್ಲಿ ಹುಟ್ಟಿದಂತಹ ಯಾವನೇ ಒಬ್ಬ ವ್ಯಕ್ತಿ ಎಷ್ಟು ಸಾಮರ್ಥ್ಯನಾದರೂ ಕೂಡ ಈ ನರಕದಾನವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನವರ ಈಗ ಸರಿಯಾಯಿತು, ಈಗ ಸತ್ಯವಾಗುವುದಕ್ಕೆ ಕಾರಣವಾಯಿತು. ತಂದೆ ತಾಯಿಯರೇ ಒಟ್ಟಾಗಿ ಬಂದು ಸಮರ ನಡೆಸಿದಲ್ಲಿ ನಿನಗೆ ಮರಣ. ಹೋದ ಜನ್ಮದಲ್ಲಿ ನರಕದಲ್ಲಿ ಹುಟ್ಟಿದಂತಹ ನಾನು ಈ ಜನ್ಮದಲ್ಲಿ ನರಕಾಸುರನೆಂಬುದಾಗಿ ಈ ಭೂಮಿಯಲ್ಲಿ ಶ್ರೇಷ್ಠತೆಯನ್ನು ಪಡೆದೆ. ಯಾರಿಗುಂಟು ಸ್ವಾಮಿ? ತಂದೆ ತಾಯಿಯರಿಂದಲೇ ಮರಣ. ಬ್ರಹ್ಮಾಂಡದಲ್ಲಿ ಇರುವುದಾದರೆ ಒಬ್ಬನಿಗೂ ಮೊದಲು ಇರಲಿಲ್ಲ, ಇನ್ನು ಮುಂದೆ ಇರುವುದಕ್ಕೆ ಸಾಧ್ಯ ಇಲ್ಲ. ಅದು ಈ ನರಕದಾನವನಿಗೆ ದೊರಕಿದೆ. ಇದಕ್ಕೆ ಭೂಮಿಯ ಮಗ ಭೌಮ ಅಂತ ನನ್ನನ್ನು ಲೋಕ ಕೊಂಡಾಡ್ತಾ ಇದೆ, ದೇವರ ಮಗ ಎಂಬುದಾಗಿ. ಏನೇ ಇರಲಿ, ಸ್ಥಿತಿಯಲ್ಲಿ ಬಿದ್ದು ದುಃಖಿಸುವಂತಹ ಕಾಲಕ್ಕೆ ಸ್ವಾಮಿಯನ್ನು ಜಪಿಸಬೇಕಲ್ಲ. ಜಯ 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 ಸ್ವಾಮಿ ಮುಕುಂದ ರಕ್ಷಣೆ ಮಾಡು ತಂದೆ. ಸ್ವಾಮಿ ಮೆಚ್ಚಿದೆ ನಿನ್ನ ಜನಗಳ ಪರಿಪಾಪಕ್ಕೆ ನಾನು ಮೆಚ್ಚಿದೆನು ನಿನ್ನ ಜನಗಳ ಪರಿಪಾಪಕ್ಕೆ ನಾನು ಹೆಚ್ಚು ಮಾತುಗಳೇನೋ ಈ ಕಾಲಕ್ಕೆ ನರಕದಾನವನಿಗೆ ಇನ್ನೇನು ಬದುಕಬೇಕು? ಆಸೆ ಇಲ್ಲ ಸ್ವಾಮಿ. ಬದುಕಿದ್ದು ನಾನು ಏನು ಸಾಧನೆಯನ್ನು ಮಾಡಿದ್ದೇನೆ ಅದು ಈರೇಳು ಚತುರ್ಲೋಕದಲ್ಲಿಯೂ ತಿಳಿಯಲ್ಪಟ್ಟಿದೆ. ಸಾಕು ಸ್ವಾಮಿ, ಕೊನೆಯ ಕಾಲಕ್ಕೆ ಮೋಕ್ಷವನ್ನೇ ಕರುಣಿಸಬೇಕು. ಆಶೀಜ ಬಹುಳದ ಶುದ್ಧ ತ್ರಯೋದಶಿ ಕಳೆದು ಇನ್ನೇನು ಚತುರ್ದಶಿ ಆಗಮಿಸ್ತಾ ಇದೆ. ಈ ಕಾಲಕ್ಕೆ ಎಲ್ಲರೂ ಬಾಲಾವೃದ್ಧರು ತೈಲಾಭ್ಯಂಜನವನ್ನು ಮಾಡಿ ಬೆಳಕಿನ ಹಬ್ಬವನ್ನು ಆಚರಿಸಬೇಕು. ಅದೇ ದೀಪಾವಳಿ ಹಬ್ಬ. ಆ ಕಾಲಕ್ಕೆ ನಾನು ನಿನ್ನನ್ನು ಸೇರಬೇಕು, ನಿನ್ನಲ್ಲಿ ನನಗೆ ಮೋಕ್ಷವೂ ಸಿಗಬೇಕು. ಈ ಒಂದು ವರವನ್ನು ನನಗೆ ಕರುಣಿಸಬೇಕು ತಂದೆ. ಮತ್ತೇನು ಜೀವನದಲ್ಲಿ ಬೇಡ, ಮೋಕ್ಷ ಒಂದೇ ಸಾಕು ತಂದೆ. ಸ್ವಾಮಿ, ನೀನು ಹೇಳಿದ್ದನ್ನು ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ನೀನು ಹೇಳಿದಂತೆಯೇ ಆಗಲಿ. ಇದು ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಜಯ 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 ಜಯ. ಮೋಕ್ಷವನ್ನು ಕರುಣಿಸಿದ್ದಾಗಿದೆ, ಸಂಪತ್ತನ್ನು ಮರಳಿ ಸುರಪ್ಪನಿಗೆ ಒಪ್ಪಿಸಿದ್ದಾಗಿದೆ. ಇದು ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿಗೆ ನರಕಾಸುರ ಮೋಕ್ಷ ಎಂಬ ಆಖ್ಯಾನವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ದುರ್ಗಾ ಪರಮೇಶ್ವರಿ ಹಾಗೂ ಸ್ಥಳ ಸಾನ್ನಿಧ್ಯದ ಸಕಲ ದೈವ ದೇವರುಗಳು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಕೇಳುತ್ತಾ ಕತೆಗೆ ಮಂಗಳವನ್ನು ಹಾಡಲು ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಶ್ರೀ ಸರಸ್ವತಿ
ಸ್ಥಿರವಾಗಿ ಭಗವಂತನಿಗೆ ಶರಣಾಗತ ಪರಿಪಾಲಕರು ಶರಣು ನಿವಾರಕರು ಹರೇ ಮಂಗಳಗಳು ದುರ್ಗಾ ಭಗವತಿಗೆ ಮಂಗಳೋ ದುರ್ಗಾ ಪರಮೇಶ್ವರಿ ಮಾತೃ ಮಂಡಳಿದ ಪೂರ್ವ ಸದಸ್ಯರಲ್ಲ ಶಾಸ್ತ್ರ ಪ್ರಣಸದ ಮಾತಾ ಸದಸ್ಯರ ವೇದಿಕೆಗೆ ಬರೋದು ಕೇಳೊಂದಿಲ್ಲ ಶ್ರೀ ಚೌಕಾರು ಮಂತ್ರವಾದಿಗಳಿಗೆ ದೇವಸ್ಥಾನ ಪರವಾದ ನಡೆತಿನ ಶ್ರೀ ಶಾಸ್ತ್ರ ಮಕ್ಕಳ ಯಕ್ಷಗಾನ ತಂಡದ ಪೂರಾ ಜೋಕುಲ್ಲ ಸ್ಟೇಜಿಗೆ ವೇದಿಕೆ ಬರೋದು ಕೇಳೊಂದಿಲ್ಲ ಅಂಜನೆ ಸೇವಾ ಸಮಿತಿಯ ಅಧ್ಯಕ್ಷರೈನ ಬಲ್ಲಂಗುಡಿ ಜಯರಾಮ್ ವೇರ್ಲ ಅವರ ವೇದಿಕೆಗೆ ಬರೋದು ಕೇಳೊಂದಿಲ್ಲ ಈತನೇಟ ಶ್ರದ್ಧಾ ಭಕ್ತಿ ಯಕ್ಷಗಾನ ತೂಯಿನ ಇಂಗ್ಲಿಗೆ ಎಕಡದಕ್ಕೆ ನಾಲೈ ಮಗರೊಂದು ಇಜ್ಜಂಡು ಬಡ ಬಡ ಡಬಡ ಹನ್ನೊಂದು ದಯವಂಡ ಪ್ರಪ್ರಥಮ ಪ್ರದಕ್ಷಿಣ ನಮ್ಮ ಜೋಕುಲ್ನ ಎಂಚಾಪುಣದ ಇಂಚಾಪುಣದ ಆಟ ನಿಕ್ಲು ಪ್ರೇಕ್ಷಕರು ಕುಲ್ಲುನಲ್ದು ಲಕ್ಕು ಜೇರು ಐದು ನಗನೇ ಗೊತ್ತಾಕೊಂಡು ಭಾರಿ ಶೋಕದ ಪ್ರದರ್ಶನ ನಮ್ಮ ಜೋಕುಲು ಕೊರಿಯರುಂದು ಇಂಚಿನ ಪ್ರೋತ್ಸಾಹ ನಿತ್ಯಲ ಉಪ್ಪಾಡು ಈ ಜೋಕುಲ್ನ ಲಯ ಬದ್ಧ ಅರ್ಥ ತಾಳುಡು ಕೆಲವು ತಪ್ಪುಗಳು ಆದಪ್ಪು ಐನು ಪೂರ ಕ್ಷಮಿಸಿದು ಈ ಜೋಕುಲಿಗೆ ನನದುಂಬಗ್ಲು ಇಂಡಿಯಾದಲ್ಲಿ ಯಶಸ್ವಿ ಕಾರ್ಯಕ್ರಮ ಕೊರಡೊಂದು ಮಾತಾ ಭಕ್ತಾದಿರುಳ್ಳ ನಿಖಲ್ನ ಆಶೀರ್ವಾದ ಆಕಲಿಗೆ ಒಪ್ಪಾಡೊಂದು ನಮ್ಮ ಶಾಸ್ತ್ರ ಪ್ರಣಸದ ಪರವಾದ ಮಾತ್ರ ನಿಂತು ಮಲ್ತೊಂದಲ್ಲ ಕೇನೊಂದಿಲ್ಲ ಶ್ರೀ ಅಪ್ಪೆ ಪಾಡಂಗಾರಿ ಭಗವತಿನ ಸಂಪೂರ್ಣ ಸಹಕಾರ ಈ ಜೋಕಲ್ನ ಮಿತ್ತು ನನ್ನ ದುಂಬಗಲ ಒಪ್ಪಾಡು ನಿಖಲ್ನ ಮಾತೇನಲ್ಲ ಆಶೀರ್ವಾದ ಯಾಪ್ಪಲ ಈ ಜೋಕಲ್ನ ಮತ್ತು ಒಪ್ಪಾಡು ಈ ಜೋಕಲ್ನ ಕಲೆ ಈ ಊರುಡ ತಂದೆ ಪರ ಊರುಡ್ಲ ಅಂಜನೆ ವಿದೇಶಗೂ ಪೋಪನ ಯೋಗ ಭಾಗ್ಯಲ್ಲ ಈ ಜೋಕಲೆಗೆ ಅಪ್ಪೆ ಪಾಡಂಗಾರಿ ಭಗವತಿ ಒದಗಾತ ಕೊರಡಂದು ನಮ್ಮ ಮಾತೇರ್ಲ ಪರವಾದಕ್ಕೆ ಏನೊಂದಿಲ್ಲ ಪೂರಾ ಜೋಕಲು ವೇದಿಕೆದ ಎರಡು ಎಲ್ಲೇ ಜೋಕಲು ಬರು ಅಂತ ಎದುರು ಅಂಜನೆ ಜಯರಾಮ್ ಬಳ್ಳಂಗುಡಿಯಲ್ಲಿ ಭಗವತಿ ಸೇವಾ ಸಂಘದ ಅಧ್ಯಕ್ಷರು ಅಂಜನೆ ದುರ್ಗಾ ಪರಮೇಶ್ವರಿ ಮಾತೃ ಮಂಡಲದ ಪೂರ್ವ ಸದಸ್ಯರ ವೇದಿಕೆಗೆ ಬರೋದೊಂದು ಏನೊಂದಿಲ್ಲ ಅಂಜನೆ ಇದೇ ಜೋಕಲ್ನ ಎಲ್ಲ ಮೂಜಿ ತಾರೀಕು ಕುಣಿತ ಭಜನೆ ಉಂಟು ಮಧ್ಯಾಹ್ನ 11 ಗಂಟೆಗೆ ಆದಿತ್ಯವಾರ ಇದೇ ಯಕ್ಷಗಾನದ ಜೋಕುಲು ಕರ್ನಾಟಕದ ಗಂಡು ಕಲೆಯಿಂದ ಯಕ್ಷಗಾನದ ಪನೊಂದುಲ್ಲಿರು ಆಂಡಲ ಯಕ್ಷಗಾನ ಪುಟ್ಟುದಿನಿ ಕೇರಳದ ಪಾರ್ಥಿಸಿಬ್ಬೆ ಕುಂಬ್ಳೆದ ಪಾರ್ಥಿಸಿಬ್ಬೆ ಬಂಪನಾರು ಯಕ್ಷಗಾನದ ಸೃಷ್ಟಿಕರ್ತೆ ಆಂಡ ಇಂಗ್ಲಿಗೆ ಭಾರಿ ಪೋಡಿಗೆ ಕರ್ನಾಟಕದ ಗಂಡು ಕಲೆನು ನಮ್ಮ ಪೊಣ್ಣು ಜೋಕುಲು ಅವಲ ಆಣುಗಳ ಕಮ್ಮಿಜ್ಜಿಯಿಂದ ಒಂದು ಭಾರಿ ಶೋಕದ ಪ್ರದರ್ಶನ ಉಂಟು ಕೊರಿಯರು ಇದಕ್ಕೆ ಮಾತಾಡಲು ತಾಜಿ ಬಟ್ಟುದು ಪ್ರೋತ್ಸಾಹ ಕೊರಲಿ ಇದಕ್ಕೆ ಸಂಪೂರ್ಣ ಸಹಕಾರ ಮಲ್ತನಾರು ದಿನೇಶ್ ಮಜಿಬೇಲು ಬಕ ರಾಜೇಶ್ ಮಜಿಬೇಲು ನಮ್ಮ ಮಜಿಬೇಲು ಸಾರಿದ ಕಮಲಕ್ಕನ ಜೋಕುಲು ಅಂಜನೆ ನಮ್ಮ ಬಾಲಕೃಷ್ಣ ಶೆಟ್ಟಿ ತಮ್ಮೂನ ಎಂಗ್ಲು ಪ್ರೀತಿರ್ಲಪ್ಪ ಆರ್ನ ಸಂಪೂರ್ಣ ಸಹಕಾರ ಎಂಗ್ಲೆಗುಂಡು ಅಂಜನೆ ಗಿರೀಶ್ ಬೆಜ್ಜ ಮೇರ್ಲ ಎಂಗ್ಲಿಗೆ ಸಂಪೂರ್ಣ ಸಹಕಾರ ಮಲ್ತೀವಿ ಹೆಚ್ಚಾದ ಮಲ್ತೀನಿ ಮಜಿವೇಲು ಸಾಲಿದ ಕಮಲಕ್ಕಲ ಜೋಕಲ ರಾಜೇಶ್ ಬುಕ್ಕ ದಿನೇಶ್ ಯಕ್ಷಗಾನ ಬಂಪಿನ ಒಂಜು ಕಲೆಕ್ ಕಾಲಿ ನಾಟಕದಲ್ಲಿ ಪ್ಯಾಂಟ್ ಶರ್ಟ್ ಮತ್ತು ಗೊಬ್ಬನತ್ತು ಐಕ್ ತುತ್ತೈತ ಕಿರೀಟ ಬಂಡದು ಕೆಲವು ವ್ಯವಸ್ಥೆಲು ಕೂಡು ಐಕ್ ಪಣದ ಅಗತ್ಯ ಉಂಡು ಇನ್ನಿತ್ತ ಈ ಕಾರ್ಯಕ್ರಮಗೂ 50,000 ಮುಟ್ಟ ಎಂಗ್ಲಿ ಖರ್ಚಾದನು ಐನು ಪೂರ ಕಲೆಕ್ಷನ್ ಮಲ್ತಿನಾರು ನಮ್ಮ ರಾಜೇಶ್ ಬುಕ್ಕ ದಿನೇಶ್ ಅಕ್ಲೆಗೆ ನಮ್ಮ ಮಾತನ್ನ ಪರವಾದ ಧನ್ಯವಾದ ಹೊಂದಿಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಮಾತೃ ಮಂಡಲ ಪೂರ್ವ ಸದಸ್ಯರು ಸ್ಟೇಜ್ ಇದೆ ವೇದಿಕೆ ಎದುರು ಬರೋದಕ್ಕೆ ಅನ್ನೊಂದಿಲ್ಲ ಅಂಜನೆ ಜಯರಾಮ್ ಬಳ್ಳಂಗುಡಿಯಲ್ಲಿ ಅಧ್ಯಕ್ಷರು ಆರ್ಲ ಒಂಜಿಗಳಿಗೆ ಬರೋದೊಂದು ವಿನಂತಿ ಮಲ್ತೊಂದಿಲ್ಲ ಏನೊಂದಿಲ್ಲ ಆರು ಬರೋದಿಲ್ಲ
ಸೈಪಲ್ ಶೇಖರಣ್ಣಲ ಅವರ ವೇದಿಕೆಗೆ ಬರಡು, ಅಂಚನೆ ಜಗದೀಶ್ ಮೂಡಂಬೈಲ ಆರ್ಲ ಅವರ ವೇದಿಕೆಗೆ ಬರಡು ಏನೊಂದಿಲ್ಲ. ರವೀಂದ್ರ ಶೆಟ್ಟಿ ಕರಿಬೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಕರಿಬೇಲ್, ಶೇಖರ ಸೈಪಕಲ್ ಮಕ್ಕಳು ಮಾತೆರ್ಲವರ ವೇದಿಕೆಗೆ ಬರಡು ಏನೊಂದಿಲ್ಲ. ಎಂಗ್ಳಿಗೆ ಈತನೇಟ ನಾಳೆ ಮಗರ್ದಿಜಿ ರಾಯವಂಡ ಎಂಗ್ಳಿಗೆ ಬಾರಿ ಪೋಡಿಗೆ ಎಲ್ಲೆಲ್ಲ ಜೋಕುಲು ಅವಲ 15 ವರ್ಷದ ತೀರ್ಥದ ಜೋಕುಲು ಭಾರಿ ಸೋಕುದ ಪ್ರದರ್ಶನ ಕೊರಿಯರು ನಿಖಲ್ನ ಸಂಪೂರ್ಣ ಸಹಕಾರ ಅಕ್ಲಿಗೆ ಉಪ್ಪಾಡು ಏನೊಂದಿಲ್ಲ. ಅಂಜನೆ ಈ ಯಕ್ಷಗಾನ ಪಂಡದವರ್ನ ಸತೀಶ್ ಸುವರ್ಣ ದೈಗೋಳಿ ಆರ್ಲ ಅಂಜಿಗಳಿಗೆ ವೇದಿಕೆಗೆ ಬರೋದು ಏನೊಂದಿಲ್ಲ. ಕರಿಬೇಲು ರವೀಂದ್ರ ಶೆಟ್ಟಿ ಆರ್ಲ ಅವರ ವೇದಿಕೆಗೆ ಬರೋದು ಏನೊಂದಿಲ್ಲ. ಕರಿಬೇಲು ರವೀಂದ್ರ ಶೆಟ್ಟಿ ಮಾತೃ ಮಂಡಲದ ಸದಸ್ಯರು ಇತ್ತನಗಳ ವೇದಿಕೆಗೆ ಬಲೆ ಮಾತಾಡಲ್ಲ. ಎಲ್ಲೆಲ್ಲ ಜೋಕ್ಲಿಗೆ ನಿಖಲ್ನ ಸಹಕಾರ ಭಾರಿ ಮುಖ್ಯ. ನಿಖಲ್ನ ಪ್ರಯತ್ನ ಭಾರಿ ಶೋಕದ ಒಂಜಿ ಯಕ್ಷಗಾನ ಗಬ್ಬು ದೋಷಿದ್ದಾರೆ. ನಿಖಲ್ಗೆ ಭಾರಿ ಸಂತೋಷದ ವಿಷಯ. ಇದೇ ಜೋಕಲ್ನ ಎಲ್ಲಂಜಿ 3 ತಾರೀಕಿಗೆ ಒಂಜಿ ಕುಣಿತ ಭಜನೆ ಉಂಟು 11 ಗಂಟೆಗೆ ಕಾಂಡೆ ಐಕ್ಲ ಮಾತೆಲ್ಲ ಬತ್ತದ ಸಹಕಾರ ಕೊಡೋದಕ್ಕೆ ಏನೊಂದಿಲ್ಲ. ಈ ಜೋಕ್ಲಿಗೆ ಜಯರಾಮ್ ಬಲ್ಲಂಗುಡಿಯಲ್ಲಿ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಸಾಲು ಗೊತ್ತೊಂದಿಲ್ಲರು. ಅಂಚನೆ ರವೀಂದ್ರ ಶೆಟ್ಟಿ ಕರಿಬೇಲು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು. ಅಂಚನೆ ಜಗದೀಶ್ ಮೂಡಂಬೈಲು, ಸತೀಶ್ ವೈದ್ಯರ್ ಮೂಡಂಬೈಲು, ಅಂಚನೆ ಶೇಖರ್ ಸ್ವೈಪಕಲ್ ಮಕ್ಕಳುಪುರ ಜೋಕ್ಲಿಗೆ ಸಾಲು ಬಂದಿದ್ದು ಮಕ್ಕಳಿಗೆ ಅಭಿನಂದನೆ ಮಲ್ತೊಂದುಲ್ಲೇರು. ಆಶಾಲತಾ ಶ್ರೀಧರ್ ನಮ್ಮ ಸದಸ್ಯರು. ಅಂಜನೆ ಮಾತೃ ಮಂಡಳಿದ ಅಧ್ಯಕ್ಷರಾದ ಸುಜಯ ದುರ್ಗಿಪ್ಪಳ್ಳ ನೀರೊಳ್ಬೆ, ಅಂಜನೆ ಕುಸುಮಕ್ಕಲ ಸವರ್ಮಂತಿರು, ಅಂಜನೆ ಮಾಜಿ ಶೈಲಕ್ಕ AP ಆರ್ಲ ಒಂದೊಂದಿದ್ದರು. ಅಂಜನೆ ನಮ್ಮ ಸುರೇಶಣ್ಣನ ಆರ್ಲ ಜೋಕ್ಲಿಗೆ ವೇದಿಕೆ ಬರೋದಿಲ್ಲ. ಮಾತೆಲ್ಲ ಒಟ್ಟಾದೊಂದೊಂಜಿ ರೂಪಟ ತೆಪ್ಪುಗ ಮಾತೆಲ್ಲ ಎಲ್ಲ ಪ್ರಾಯದಲ್ಲಿ ದೈವವರೀತಂ ವರಾಹರೂಪಂ ದೈವಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ. ನಿಶಾ ಸ್ವಲ್ಪ ಎದುರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ನಿಶಾ ಕುಮಾರಿ ನಿಶಾ ಅವರು ನಮ್ಮ ಈ ಮಕ್ಕಳ ಯಕ್ಷಗಾನವನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಸೆಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಭಗವತಿ ಕ್ಷೇತ್ರದಿಂದ ಒಂದು ಕಿರು ಕಾಣಿಕೆಯನ್ನು ಅವರಿಗೆ ಒಂದು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಅವರು ದಯವಿಟ್ಟು ವೇದಿಕೆ ಮುಂದೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಒಂದು ಕ್ಲಾಪ್ ಒಟ್ಟಿ ಸಹಸರಿಗಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಶಾ ಒಂಬರಿಗೆ ಜಯರಾಮ್ ಬಲ್ಲಂಗುಡಿಯಲ್ಲಿ ಅಂಜನೆ ರವೀಂದ್ರ ಶೆಟ್ಟಿ ಕರಿಬೇಲು ಸನ್ಮಾನವನ್ನು ತಂದುಳ್ಳೇರು. ವಿಜಯ್ ಕುಮಾರ್ ಮೀನಾಕ್ಷಿ ದಂಪತಿನ ಮಗಳು ನಿಶಾ ಮೇಗಿನ ಮನೆ ಮಜಿಬೇಯಿಲು ಇವರು ಯಕ್ಷಗಾನ ತಂದೆ 3 ವರ್ಷದ ಜೋಕ್ಲಿಗೆ ಕುಣಿತ ಭಜನೆ ಎಲ್ಲ ಪಂಡದವರೊಂದುಳ್ಳೇರು. ಅಂಜನೆ ಪ್ರಪ್ರಥಮವಾದ ಯಕ್ಷಗಾನ ಕಲ್ಪ ಒಂದುಳ್ಳೇರು. ಐಟ್ಲ ಸಕ್ಸಸ್ ಆಯರು. ಅಂಜನೆ ಡ್ಯಾನ್ಸ್
ಅಗ್ನಿ ಗ್ರೂಪ್ ಕಡಂಬಾರು ಎಂದೇಳ್ದು ಡ್ಯಾನ್ಸ್ ಕಲ್ಪ ಒಂದು ಸತೀಶ್ ಸುವರ್ಣ ದೈಗೋಳಿ ಅವರಿಗೆ ರಾಜ ಬೆಳ್ಚಪ್ಪಾಡ ಉದ್ಯಾವರ ಮಾಡ ಮಂಜುಷ್ಣಾರ್ ದೈವದ ಪಾತ್ರಿ ಅಕಲ್ನಾಂಜಿ ಗ್ರೂಪ್ ಸನ್ಮಾನ ಮಲ್ತೇರು ಅಂಚನೆ ಪೂರಾ ಜೋಕ್ಲೆಗೆ ಸಾಲು ಒದಿಪನು ಚಕ್ರವರ್ತಿ ಹೊಸಂಗಡಿ ಕ್ಲಬ್ ದೊಕ್ಕಲು ಮಾತ ಜೋಕ್ಲೆಗಳ ಸಾಲು ಒದಿಪನು ಪ್ರೋತ್ಸಾಹ ಮಲ್ತೇರು. वराहरूपं देववरीष्टं वरस्मितवदनं वज्रदन्तधर ಈತನೇತ ಸಾಕಾರ ಮಲ್ತನ ಮಾತ ಪ್ರೇಕ್ಷಕರ ಅನಂತ ಧನ್ಯವಾದಗಳು. 7 ಜನ ಮೇಕಪ್ ಮಲ್ತನಕ್ಲರ ವೇದಿಕೆಗೆ ಬರೋಡು ಅಂಚನೆ ಚಂಡೆ ಮಧ್ಯಳ ಚಕ್ರಪ್ಪ ತಾಳದಲ್ಲಿ ಸಾಕಾರ ಮಲ್ತನಕ್ಲ ಅಕ್ಲವರ ವೇದಿಕೆಗೆ ಬರೋಡು ಕೊಂಚ ನಾರದನ ವೇಷ ಪಾಡ್ದಾರ ಬಾಲಕೃಷ್ಣ ಶೆಟ್ಟಿ ಪೆರ್ಲ ಆರ್ಲ ಒಂಜಿ ವೇದಿಕೆಗೆ ಬರೋಡು. ಭಕ್ತ ಮಹಾಶಯರೇ, ಈ ಒಂದು ಬ್ರಹ್ಮ ಕಲಶೋತ್ಸವದ ಸುಸಂದರ್ಭದಲ್ಲಿ ಶ್ರೀ ಭಗವತಿ ಮಾತೆಯ ಮಡಿಲಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡಿದಂತ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಸಂಘ ಹಾಗೂ ಶ್ರೀ ಶಾಸ್ತಾ ಫ್ರೆಂಡ್ಸ್ ಕಡಂಬಾರು ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಚೌಕಾರು ಮಂತ್ರವಾದಿ ಗುಳಿಗ ದೇವಸ್ಥಾನ ಇದರ ಶಾಸ್ತಾ ಯಕ್ಷಗಾನ ಕಲಾ ಸಂಘದ ಮಕ್ಕಳಿಂದ ಸತೀಶ್ ಸುವರ್ಣ ದೈಗೋಳಿ ನಿರ್ದೇಶನದ ಮೋಕ್ಷ ಸಂಗ್ರಾಮ ಎಂಬ ಕಥಾಭಾಗವನ್ನು ಇಲ್ಲಿ ಆಡಿ ತೋರಿಸಿದ್ದಾರೆ. ಅವರಿಗೆ ಕ್ಷೇತ್ರದ ಪರವಾಗಿಯೂ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ಪರವಾಗಿಯೂ ಪ್ರೀತಿಪೂರ್ವಕವಾದಂತ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಕಲಾ ಪ್ರತಿಭೆಗಳನ್ನು ಗುರುತಿಸಿ ಇವರು ಶಾಸ್ತ್ರದವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಇನ್ನು ಕೂಡ ಬಾನೆತ್ತರಕ್ಕೆ ಹೇರಿ ಈ ಒಂದು ಕಥಾಭಾಗವನ್ನು ತೋರಿಸುವಂತ ಶಕ್ತಿಯನ್ನು ಶ್ರೀ ಭಗವತಿ ಮಾತೆ ನಿಮ್ಗೆಲ್ಲರಿಗೂ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಮಾತೆಯಲ್ಲಿ ಪ್ರಾರ್ಥಿಸುತ್ತಾ ಮತ್ತು ಇನ್ನೊಮ್ಮೆ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ವಂದನೆಗಳು.
वराहं वराहरूपं देववरीष्ठं वरस्मितवदनं वज्रदन्तदर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಶ್ರೀ ಭಗವತಿ ಸಭಾ ಮಂಟಪಕ್ಕೆ ನಮ್ಮ ಕ್ಷೇತ್ರದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಕಲ್ಲಿನ ಕೆಲಸವನ್ನು ನಮಗೆ ಸಮಯಕ್ಕೆ ಸರಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಶೇಷಪ್ಪ ಮೇಸ್ತ್ರಿ ಮುಂಡಿತಡ್ಕ ಇವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಪುನರ್ ನಿರ್ಮಾಣದ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ವ್ಯಕ್ತಿ ಶೇಷಪ್ಪ ಮುಂಡಿತಡ್ಕ ಇವರ ಬಗ್ಗೆ ಹೇಳಬೇಕಾದ್ರೆ ಕಳೆದ ನವೆಂಬರ್ 9ಕ್ಕೆ ಶಿಲಾನ್ಯಾಸ ಮಾಡಿದಂತಹ ಈ ಒಂದು ಕ್ಷೇತ್ರದ ನಿರ್ಮಾಣದ ಕೆಲಸ ನಮಗೆ ಸಮಯಕ್ಕೆ ಸರಿಯಾಗಿ ನಡೆಸಿಕೊಟ್ಟಿರತಕ್ಕಂತಹ ಒಂದು ವ್ಯಕ್ತಿಯಾಗಿರ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಣೆಗೆ ನೀಡಿ ಗೌರವಿಸ್ತಾ ಇದ್ದೇವೆ. ಬಲ್ಲಂಗುಡಿಲು ಶ್ರೀ ಪಾಡಂಗೆರೆ ಭಗವತಿ ಕ್ಷೇತ್ರದ ನೂತನ ಗರ್ಭಗುಡಿಯ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಸಂಘ ಹಾಗೂ
ಶಾಸ್ತ್ರ ಫ್ರೆಂಡ್ಸ್ ಕಡಂಬಾರ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಚೌಕಾರ ಮಂತ್ರವಾದಿ ಗುಳಿಗ ದೇವಸ್ಥಾನದ ಶ್ರೀ ಶಾಸ್ತ್ರ ಯಕ್ಷಗಾನ ಕಲಾ ಸಂಘದ ಮಕ್ಕಳಿಂದ ಶ್ರೀ ಸತೀಶ್ ಸುವರ್ಣ ದೈಗೋಳಿ ನೀತೇಶದ ಮೋಕ್ಷ ಸಂಗ್ರಮ ಎಂಬ ಕಥಾ ಭಾಗವನ್ನು ಈ ಪುಣ್ಯ ಸ್ಥಳದಲ್ಲಿ ಆಡಿ ತೋರಿಸಿದ್ದಾರೆ. ಅವರಿಗೆ ಇನ್ನು ಮುಂದೆ ಕೂಡ ಇಂಥ ಒಂದು ಸಂದರ್ಭ ಒದಗಿ ಬರಲಿ ಅಂತ ಭಗವತಿ ಮತ್ತಲ್ಲಿ ಪ್ರಾರ್ಥಿಸ್ತಾ, ಒಳ್ಳೆ ಸಣ್ಣ ಮಕ್ಕಳಾದರೂ ಒಳ್ಳೆಯ ರೀತಿಯಲ್ಲಿ ದೊಡ್ಡವರೊಂದಿಗೆ ಸರಿಸಾಟಿ ಎನ್ನುವ ರೀತಿಯಲ್ಲಿ ಯಕ್ಷಗಾನದ ವೇಷವಾಗಿ ಅವರ ಪ್ರದರ್ಶನವನ್ನು ತೋರಿಸಿದ್ದಾರೆ. ಅವರಿಗೆ ಶ್ರೀ ಭಗವತಿ ಮತ್ತೆ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಕಲಾ ಪ್ರತಿಭೆ ತೋರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲೆಂದು ಹೇಳಿಕೊಳ್ಳುತ್ತಾ ಎಲ್ಲ ರೀತಿಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಯಕ್ಷಗಾನದಲ್ಲಿ ಪಾಲ್ಗೊಂಡ ಮಕ್ಕಳು ಮತ್ತು ಮನೆಯವರೆಲ್ಲರೂ ಶ್ರೀ ಪಾಡಂಗೆರೆ ಭಗವತಿ ಅನ್ನಛತ್ರದಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಗವತ್ ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಬೇಕು ನಿಮ್ಮಲ್ಲಿ ವಿನಮ್ರವಾಗಿ ನಿಲ್ಲುತ್ತೇವೆ. ಮೇಲಿನ ಅನ್ನಛತ್ರದಲ್ಲಿ ಅನ್ನದಾನ ನಡೀತಾ ಇದೆ. ಎಲ್ಲ ಭಕ್ತ ಮಹಾಶಯರು ಅನ್ನ ಪ್ರಸಾದ ಸ್ವೀಕರಿಸಿ ಶ್ರೀ ಭಗವತಿ ಮಾತೆಯ ಕೃಪೆ ಪಾತ್ರರಾಗಬೇಕಾಗಿ ಕೇಳಿರುತ್ತೇವೆ. ನಮ್ಮ ಶ್ರೀ ಭಗವತಿ ಕಲಾ ಮಂಟಪದ ಮುಂದೆ ಕುಣಿತ ಭಜನಾ ಕಾರ್ಯಕ್ರಮ ನಡೆದಿದೆ. ಅದಕ್ಕೂ ಕೂಡ ತಾವೆಲ್ಲ ಸಹಕರಿಸಬೇಕು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಶ್ರೀ ಭಗವತಿ ಕಲಾ ಮಂಟಪದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಉದ್ಯಮಿಗಳು, ಧಾರ್ಮಿಕ ಮಂಡಳಿಗಳು ಸಭಾ ಕಾರ್ಯಕ್ರಮ ಭಾಗವಹಿಸಿದ ಸಮಯಕ್ಕೆ ಸರಿಯಾಗಿ ಎಲ್ಲ ಭಗವತ್ ಭಕ್ತರು 9 ಗಂಟೆಗೆ ಸರಿಯಾಗಿ ಬಂದು ಸಭಾ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಸುತ್ತೇವೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಶ್ರೀ ಭಗವತಿ ಮಾತೆಯ ನೂತನ ಗರ್ಭಗುಡಿಯ ಮತ್ತು ವೀರಭದ್ರ ದೈವದ ಗರ್ಭಗುಡಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಿದೆ. ಅದಕ್ಕೂ ಕೂಡ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಮಾತೆಯ ಪ್ರಸಾದವನ್ನು ಪಡಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇವೆ. ಎಲ್ಲ ಭಗವತ್ ಭಕ್ತರು ಭಗವತಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಕ್ತ ಮಹಾಶಯರು ಅನ್ನಪ್ರಸಾದ ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತೇವೆ. ರಾತ್ರಿಯಿಂದ ಬೆಳಿಗ್ಗೆವರೆಗೆ ವಿವಿಧ ಭಜನಾ ತಂಡಗಳ ಭಜನೆ ಸಪ್ತಾಹ ನಡೆಯಲಿದೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಮ್ರ ವಿನಂತಿಸುತ್ತೇವೆ. ಕುಣಿತ ಭಜನೆ ಮತ್ತು ಭಜನಾ ಕಾರ್ಯಕ್ರಮಗಳು ಎಲ್ಲ ತಂಡವರು ಆಗಮಿಸಿದ್ದಾರೆ. ಅವರೆಲ್ಲರಿಗೆ ಪ್ರೋತ್ಸಾಹ ಸಲ್ಲಿಸಲಿಕ್ಕೆ ಪ್ರೇಕ್ಷಕರು ಭಗವತ್ ಭಕ್ತರು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಸುತ್ತೇವೆ. ಕೆಲವೇ ನಿಮಿಷದಲ್ಲಿ ಶ್ರೀ ಭಗವತಿ ಸಭಾ ಮಂಟಪದ ಮುಂಬೆ ತೃಪ್ತಿ ಬಳಗ ಪಟ್ಟತ್ತೂರು ಇವರ ವತಿಯಿಂದ ಕುಣಿತ ಭಜನಾ ಕಾರ್ಯಕ್ರಮ ನಡೆದಿದೆ. ಎಲ್ಲರೂ ಈ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ನಿಮ್ಮಲ್ಲಿ ವಿನಮ್ರ ವಿನಂತಿಸುತ್ತೇವೆ.
ಕ್ಷೇತ್ರ ನಿರ್ಮಾಣಕ್ಕೆ ಬೇಕಾಗಿ ಕ್ಷೇತ್ರ ವತಿಯಿಂದ ನಿಧಿ ಕುಂಭವನ್ನು ಎಲ್ಲಾ ಮನೆಗಳಿಗೆ ಕೊಟ್ಟಿದ್ದೇವೆ. ನಾಳೆ ಬೆಳಿಗ್ಗೆ ಬರುವಾಗ ಎಲ್ಲರೂ ಆ ನಿಧಿ ಕುಂಭವನ್ನು ತಂದು ಕಾರ್ಯಾಲಯದಲ್ಲಿ ಕೊಟ್ಟು ನೀವು ರಸೀದಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ನಿಧಿ ಕುಂಭ ಕೊಂಡೋಗಿದವರು ಎಲ್ಲರೂ ನಾಳೆ ಬೆಳಿಗ್ಗೆ ಬರುವಾಗ ಕ್ಷೇತ್ರ ನಿರ್ಮಾಣಕ್ಕೆ ಬೋರ್ಡ್ ನಿಧಿ ಕುಂಭ ಮತ್ತು ವಿತರಣೆ ಮಾಡ್ತದ ಮಾತೆ ಇಲ್ಲದ ಅಕ್ಕಲು ಎಲ್ಲ ಕಾಂಡೆ ಬಣ್ಣಗ ಆ ನಿಧಿ ಕುಂಭವನ್ನು ಪತ್ತೊಂದು ಬರ್ತದೆ ಕಾರ್ಯಾಲಯ ಆಡಿಕೊಡ್ದು ರಸೀದಿ ಗೆತ್ತೊಂಡು ಬಣ್ಣ ನಿಕ್ಕಳ ಕ್ಷೇತ್ರ ವಿನಂತಿ ಬಂತದಲ್ಲ ಎಲ್ಲ ಕಾಂಡೆ ಬಣ್ಣಗ ನಿಕ್ಕಲು ಮಾತೇ ಇರಲ್ಲ ಆ ಕೊನೆಯ ನಿಧಿ ಕುಂಭನು ಕ್ಷೇತ್ರಕ್ಕೆ ಒಪ್ಪಾದೆ ಅಪ್ಪನ ಕೃಪೆಗೆ ಪಾತ್ರ ಅವರು ಬಣ್ಣ ನಿಕ್ಕಳ ವಿನಂತಿ ಬಂತದಲ್ಲ. ಎಲ್ಲ ಬೈಯಾಗಿ ಸರಿಯಾದ ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಬ್ರಹ್ಮಗಳ ಸಲುವಾದ ತಿತ್ತೂರು ಫ್ರೆಂಡ್ಸ್ ಕ್ಲಬ್ ಸೆಂತಡ್ಕ ಅರ್ಪಿಸುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸಾಯಿ ಶಕ್ತಿ ಕಲಾಬಲಗ ಉರುವ ಚಿಲಿಂಬಿ ಇವರಿಂದ ಬಳ್ಳಿ ಮಳೆತ ಶಿವಶಕ್ತಿಲು ಬಳ್ಳಿ ಮಳೆತ ಶಿವಶಕ್ತಿಲು ಪಂಪನ ತುಳು ಪೌರಾಣಿಕ ನಾಟಕನು ತ್ರಿಶೂಲ್ ಫ್ರೆಂಡ್ಸ್ ಕ್ಲಬ್ ದಾಖಲೆ ಈ ವೇದಿಕೆ ಪ್ರಕಟಣೆ ಮಲ್ಪೇರುಳ್ಳೇರು ನಿಖಿಲ ಮಾತೆಲ್ಲ ಬರ್ತದೆ ಬಳ್ಳಿ ಮನೆ ತಸಿವ ಶಕ್ತಿ ಅಂತ ಓದು ಅಕ್ಳೆಗೆ ಅಕ್ಳೇನೆ ಯಶಸ್ವಿ ಮಲ್ಪಡ ಬಂತಂದಲ್ಲ. ಬಳ್ಳಂಗುಡ್ಲ ಶ್ರೀ ಪಾಡಂಗರಿ ಭಗವತಿ ಕ್ಷೇತ್ರದ ಬ್ರಹ್ಮಕಲೋತ್ಸವದ ಸಂದರ್ಭಡು ರಾತ್ರಿ ಎಲ್ಲ ಕಂಡೆ ಮೂಟ ವಿವಿಧ ಸಂಘ ಸಂಸ್ಥೆದ ಭಜನಾ ಕಾರ್ಯಕ್ರಮ ನಡೆಪೆರುಂಡು ಮಾತಾ ಭಗವತ್ ಭಕ್ತರು ಈ ಭಜನಾ ಕಾರ್ಯಕ್ರಮನು ನಿಕ್ಲೆ ಪ್ರೋತ್ಸಾಹ ಮಾಡ್ಕೊಂಡು ವಿನಂತಿ ಮಂತಂದುಲ್ಲ ಇತ್ತೆ ಸುರಾಂಡ ಭಜನೆ ಎಲ್ಲ ಕಾಂಡೆ ಆಜಿ ಗಂಟೆ ಮುಟ್ಟ ನಮ್ಮ ಈ ಕ್ಷೇತ್ರಡು
ಬಾರಿ ಪೊರ್ಲೋಡು ಎಲ್ಲೆಲ್ಲಿ ಜೋಕುಳ್ಳ ಮಲ್ಲಕ್ಕಲ್ಲ ಸೇರ್ದು ಬಾರಿ ಪೊರ್ಲೋಡು ಭಜನ ಮಂದದೆ ತೊಜಿಪಾಯರುಳ್ಳೇರು ನಿಕ್ಲು ಮಾತೆಲ್ಲ ಸಾಕಾರಗೊಂಡ ವಿನಂತಿ ಬಂದದಲ್ಲ. ಇವತ್ತು ರಾತ್ರಿಯಿಂದ ನಾಳೆ ಬೆಳಿಗ್ಗೆವರೆಗೆ ವಿವಿಧ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ನಡೆದಿದೆ. ಎಲ್ಲ ಭಗವದ್ ಭಕ್ತರು ಈ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಭಜನಾ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿದ್ದೇವೆ. ಕ್ಷೇತ್ರದಿಂದ ಕೊಟ್ಟಂತ ನಿಧಿ ಕುಂಭವನ್ನು ನಾಳೆ ಬೆಳಿಗ್ಗೆ ಬರುವಾಗ ಎಲ್ಲರೂ ಕ್ಷೇತ್ರಕ್ಕೆ ತಂದೊಪ್ಪಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿದ್ದೇವೆ. ಕ್ಷೇತ್ರ ನಿರ್ಮಾಣಕ್ಕೆ ಮಾಡಿದಂತ ನಿಧಿ ಕುಂಭವನ್ನು ಎಲ್ಲ ಮನೆಗೆ ವಿತರಿಸಿದ್ದೇವೆ. ಆ ಮನೆಯವರೆಲ್ಲರೂ ನಾಳೆ ಬೆಳಿಗ್ಗೆ ಬರುವಾಗ ಕ್ಷೇತ್ರಕ್ಕೆ ತಂದೊಪ್ಪಿಸಬೇಕಾಗಿ ನಿಮ್ಮಲ್ಲಿ ಜೀರ್ಣೋದ್ಧಾರ ಸಮಿತಿ ಪರವಾಗಿ ವಿನಮ್ರವಾಗಿ ವಿನಂತಿಸುತ್ತೇವೆ. ನಾಳೆ ಬೆಳಿಗ್ಗೆ 11:17ಕ್ಕೆ ಋಷಭ ಲಗ್ನದಲ್ಲಿ ಶ್ರೀ ಪಾಡಂಗರ ಭಗವತಿ ಮಾತೆ ಹಾಗೂ ವೀರಭದ್ರ ದೈವದ ಬ್ರಹ್ಮಕಲಶ ಅಭಿಷೇಕ ನಡೆಯಲಿದೆ. ಎಲ್ಲ ಭಕ್ತ ಮಾಸೆಯರು ಸಮಯಕ್ಕೆ ಸರಿಯಾಗಿ ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ವಿನಂತಿಸುತ್ತೇವೆ.
ಮಧ್ಯ ಮಧ್ಯ ಓ ಫೋಟೋಗ್ರಾಫರ್
ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಮುಂಭಾಗದಲ್ಲಿ ಮಹಿಳಾ ಸಂಘದ ಭಜನೆ ಈಗಾಗಲೇ ಶ್ರೀದೇವಿಯ ಮುಂಭಾಗದಲ್ಲಿ ಜರುಗಿದೆ ಹಾಗೂ ಶ್ರೀ ಮಾತೆಯರು ಶ್ರೀ ಭಜನೆಯನ್ನು ಉದ್ಘಾಟನೆ ಮಾಡಿ ಈಗ ಹೊರಗೆ ಕುಣಿತ ಭಜನವನ್ನು ಪ್ರದರ್ಶಿಸಲು ಶ್ರೀ ಮಾತೆಯಲ್ಲಿ ಅನುಮತಿ ಕೇಳುತ್ತಾ ಇದ್ದೇನೆ. ಈಗ ಪ್ರಥಮವಾಗಿ ಶ್ರೀ ಅಯ್ಯಪ್ಪ ಕುಣಿತ ಭಜನಾ ಟೀಮ್ ಹೊಸಂಗಡಿ ಇವರು ಕುಣಿತ ಭಜನೆಗೆ ತಯಾರಾಗಬೇಕಾಗಿ ವಿನಂತಿ. ಆದಷ್ಟು ಬೇಗ ಶ್ರೀ ಮಾತೆಯ ಸನ್ನಿಧಿಯಲ್ಲಿ ಹಲವು ಕಾರ್ಯಕ್ರಮಗಳು ಇನ್ನೂ ಜರುಗಲು ಬಾಕಿ ಇದೆ, ದೈವಿಕ ಕಾರ್ಯಗಳು. ಆದ ಕಾರಣ ಆದಷ್ಟು ಬೇಗ ಚಿಕ್ಕದಾಗಿ ಚೊಕ್ಕವಾಗಿ ಶ್ರೀ ಕುಣಿತ ಭಜನವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಹಾಗೂ ತದನಂತರ ಶ್ರೀದೇವಿಯ ಮುಂಭಾಗದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮಾತೆಯರಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಭಜನಾ ಕಾರ್ಯಕ್ರಮ ಜರುಗಲಿರುವುದು. ಈ ಕಾರ್ಯಕ್ರಮದ ಭಜನಾ ಕಾರ್ಯಕ್ರಮವು ಕುಣಿತ ಭಜನಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಬೇಕಾಗಿ ಜೀರ್ಣೋದ್ಧಾರದ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ. हरि ओम 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 शार्प शार्प हरि ओम 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 ಶ್ರೀ ಪಾಡಂಗರ ಭಗವತಿಯಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಶ್ರೀ ಪಾಡಂಗರ ಭಗವತಿಯಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಶ್ರೀ ಪಾಡಂಗರ ಭಗವತಿಯಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ.
ಶ್ರೀ ಅಯ್ಯಪ್ಪ ಕುಣಿತ ಭಜನಾ ಟೀಮ್ ಹೊಸಂಗಡಿ. ಇದಾದ ನಂತರ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಹೊಸಂಗಡಿ ಹಾಗೂ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಪಡತೂರು ಇವರು ರೆಡಿ ಆಗಬೇಕಾಗಿ ವಿನಂತಿ. ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതത്വം സ്വാമിക്ക് പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുൻപിൽ. പന്തളനാഥൻ വൻപുലിമേലെ വന്നെഴുന്നെള്ളും മാമലയിൽ മകരവിളക്കിൻ മഞ്ജുളനാളം മിഴിതെളിയാനായി കാണുന്ന പന്തളനാഥൻ വൻപുലിമേലെ വന്നെഴുന്നെള്ളും മാമലയിൽ മകരവിളക്കിൻ മഞ്ജുളനാളം മിഴിതെളിയാനായി കാണുന്ന ഓ ദയാമയ പരാൽപര ശരണജപങ്ങളോടെ നീക്കമേ ഓ ദയാമയ പരാൽപര ശരണജപങ്ങളോടെ നീക്കമേ ഒരു നെയ്ത്തിരിക്കു പകരം എരിഞ്ഞു നരജന്മമെന്നൂരും പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കെ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുമ്പിൽ. സങ്കടമെല്ലാം ഇരുമുടിയാക്കി സന്നിധി തേടും പാപികളെ സംക്രമസന്ധ്യേ നിന്നുടെ ചിമിഴിൻ കുങ്കുമമൊഴിയും മയ്യപ്പൻ ഓ നിരാമയ നിരന്തര പ്രണവജപങ്ങളോടെ നീക്കവേ ഓ നിരാമയ നിരന്തര പ്രണവജപങ്ങളോടെ നീക്കവേ ഒരു നാളികേരമുടയുന്ന പോലെ ഉടയുന്ന രണ്ട് ഹൃദയം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കെ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുമ്പിൽ.
ಸಕಲ ಲೋಕನಾಥ ನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾವ ನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳ ನಿವನಲ್ಲವೆಂದು ನಿರ್ಧರಾಯಿತು. ಯಾವ ನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳ ನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಯಾವನಾದರೇನು ಇವನ ಕ್ಷಣವು ಕಾಣದೆ. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ, ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ. ಮಂದಮಲಯ ಮಾರುತ ತಲೆಯ ನಾಡುವ, ಮಂದಮಲಯ ಮಾರುತ ತಲೆಯ ನಾಡುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಮಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ, ಮಾಧವತಾ ಸುದೆಯ ರಸವ ನೆರಚುವಂತಿದೆ. ಮಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ, ಮಾಧವತಾ ಸುದೆಯ ರಸವ ನೆರಚುವಂತಿದೆ. ವಾದಿಸುತಿಹ ಭವದ ತಾಪ ಒಡಗಿದಂತಿದೆ, ವಾದಿಸುತಿಹ ಭವದ ತಾಪ ಒಡಗಿದಂತಿದೆ. ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ, ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಸಕಲ ಲೋಕನಾಥ ನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಸಕಲ ಲೋಕನಾಥ ನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು, ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು. ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ
ಸಖಿ ಬಾರೆ ಸಖಿ ಬಾರೆ ಸಖಿ ಪೂಗುವ ರಾಸ ಕ್ರೀಡೆ ಆಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ.
ದುರ್ಗಾಂಬಿಕೆ ಕರುಣಿದೀದು ಕಾಪುಲೆಮ್ಮ ಜಗದಂಬಿಕೆ ದರ್ಶನ ಕೊರಡಮ್ಮ ದುರ್ಗಾಂಬಿಕೆ ಕರುಣಿದೀದು ಕಾಪುಲೆಮ್ಮ ಜಗದಂಬಿಕೆ ಪಪ್ಪನಾಡದ ದೇವಿ ದುರ್ಗೆ ಬತ್ತೆರು ಬ್ರಹ್ಮರಥೋ ಏರೊಂದು ದೇವಿ ಬತ್ತೆರು ಬಪ್ಪನಾಡದ ದೇವಿ ದುರ್ಗೆ ಬತ್ತೆರು ಬ್ರಹ್ಮರಥೋ ಏರೊಂದು ದೇವಿ ಬತ್ತೆರು ಕೈ ಮುಗಿದು ನಟ್ಟ ನೋಡು ಪುಣ್ಯ ಬರಲೆನು ಕಣ್ಣಾರೆ ತೋಡು ದೇವಿ ಜಾತ್ರೆನು ಕೈ ಮುಗಿದು ನಟ್ಟ ನೋಡು ಪುಣ್ಯ ಬರಲೆನು ಬಪ್ಪನಾಡದ ದೇವಿ ದುರ್ಗೆ ಬತ್ತೆರು ಬ್ರಹ್ಮರಥೋ ಏರೊಂದು ದೇವಿ ಬತ್ತೆರು ಬಪ್ಪನಾಡದ ದೇವಿ ದುರ್ಗೆ ಬತ್ತೆರು ಬ್ರಹ್ಮರಥೋ ಏರೊಂದು ದೇವಿ ಬತ್ತೆರು ಮಾತಾ ಧರ್ಮದ ಕುಲುಲ ಮಾತಾ ಭಕ್ತರು ಸೇರ್ದು ರಥನು ವೈಪುಗ ಬ್ರಹ್ಮ ರಥನು ವೈಪುಗ ದೇವಿನ ಸ್ಮರಣೆ ಮಲ್ಪುಗ ಬಪ್ಪನಾಡದ ದೇವಿ ದುರ್ಗೆ ಬತ್ತೆರು ಬ್ರಹ್ಮರಥೋ ಏರೊಂದು ದೇವಿ ಬತ್ತೆರು ಬಪ್ಪನಾಡದ ದೇವಿ ದುರ್ಗೆ ಬತ್ತೆರು ಬ್ರಹ್ಮರಥೋ ಏರೊಂದು ದೇವಿ ಬತ್ತೆರು ಬಪ್ಪನಾಡದ ದೇವಿ ದುರ್ಗೆ ಬತ್ತೆರು ಬ್ರಹ್ಮರಥೋ ಏರೊಂದು ದೇವಿ ಬತ್ತೆರು. ಶ್ರೀ ಅಯ್ಯಪ್ಪ ಕುಣಿತ ಭಜನಾ ಟೀಮ್ ಹೊಸಂಗಡಿ ಮಕ್ಕಳಿಗೆ ಕೈ ಚಪ್ಪಾಳದ ಮೂಲಕ ಪ್ರೋತ್ಸಾಹ ಕೊರಡು ಬಂದು ಅನ್ನೋದಿಲ್ಲ ಅಂಚನೆ ಅಕ್ಕಳಿಗೆ ಶ್ರೀ ಮಾತೆನ ಪ್ರಸಾದ ರೂಪವಾಯಿನ ಕಿರು ಕಾಣಿಕೆ ಕೊರಿಯರ ಬಡದು ರಾಜೇಶ್ ಕುಂಜಿತಿಲು ಓಲಿತ್ತನಲ್ಲ ಬೇಗ ಬರಡು ಭಗವತಿ ಮಾತೆನ ಪ್ರಸಾದ ರೂಪಡು ಗುರುಬಿನಂಚಿನ ಕಿರು ಕಾಣಿಕೆ ಅವೇನು ಕೊರಿಯರೆ ರಾಜೇಶ್ ಬಲ್ಲಂಗುಡಿಯಲು ಓಲಿತ್ತನಲ್ಲ ಬರಡು ಅಂಚ ಆದಿಶಕ್ತಿ ಕುಣಿತ ಭಜನಾ ಮಹಿಳಾ ಮಾತೃಮಂಡಲಿ ಮಂಜೇಶ್ವರ ಮುಕುಲು ತಯಾರಾವಡು ಆದಿಶಕ್ತಿ ಕುಣಿತ ಭಜನಾ ಮಾತೃಮಂಡಲಿ ಮಂಜೇಶ್ವರ ಮುಕುಲು ರೆಡಿ ಆವಡು ಸಮಯದ ಅಭಾವದಾರ್ದು ಆಯ್ನಾತ ಬೇಗ ಬೇಗ ಮಲ್ತೊಂದಿಲ್ಲ ಮಾತೆರ್ಲ ಸಹಕಾರ ಕೊರಡು ರಮೇಶ್ವರ್ನ ಮಧ್ಯಲು ಮೇರು ಕಿರುಕಾಣಿಕೆಯನ್ನು ಕೊರಡು ಮಂದಿಗೆ ಅನ್ನೋದಿಲ್ಲ ರಾಜಸ್ಥಾನ ಚಾಬಾರೊಂದಿಲ್ಲ ಇವರಿಗೆ ಆದಿಶಕ್ತಿ ಕುಣಿತ ಭಜನಾ ಮಾತೃಮಂಡಲಿ ಮುಕ್ಕಲು ರೆಡಿ ಆವಡು ಏನೊಂದಿಲ್ಲ
ಸಮಯದ ಅಭಾವ ಮಾತಿರಲವಲು ವೇದಿಕೆಗೆ ಬೋಲೆ. ಧನ್ಯವಾದ ರಮೇಶ್ ಅಣ್ಣ. ಅಂಚನೆ ಶ್ರೀ ಅಯ್ಯಪ್ಪ ಕುಣಿತ ಭಜನಾ ಟೀಮ್ ಹೊಸಂಗಡಿ ಮುಕ್ಲಿಗಲ ಬ್ರಹ್ಮ ಕಲಶೋತ್ಸವದ ಸಮಿತಿಯ ಪರವಾದಲ ಶ್ರೀ ಅಪ್ಪನ ಮಾತೆರ್ನ ಪರವಾದಲ ಧನ್ಯವಾದ ಸಮರ್ಪಣೆ ಮಾಡ್ತಂದುಲ್ಲ. ಅಂಚನೆ ಆದಿಶಕ್ತಿ ಕುಣಿತ ಭಜನಾ ಮಾತೃ ಮಂಡಳಿ ಮಂಜೇಶ್ವರ ಮುಕ್ಲು ಕುಣಿತ ಭಜನಾ ನಡಪಾದ ಗುರಿಯರುಳ್ಳಿರು ಕೈ ಚಪ್ಪಾಳದ ಮೂಲಕ ಮಾತೆಯಲ್ಲ ಪ್ರೋತ್ಸಾಹ ಕೊರಡು ಬಂದು ಕೇಳೋದಲ್ಲ. ಮಾತೆರ್ಲ ಕೈ ಚಪ್ಪಾಳೆ ಮಾತೆರ್ಲ ಪ್ರೋತ್ಸಾಹ. ಆದಿಶಕ್ತಿ ಕುಣಿತ ಭಜನಾ ಮಂಡಳಿ ಮಾತೃ ಮಂಡಳಿ ನಮಕ್ನ ಭಜನದ ಬೊಕ್ಕ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಹೊಸಂಗಡಿ ಮುಕ್ಕಲು ರೆಡಿ ಆವಡು ಬಂದು ಕೇಳೋದಿಲ್ಲ. ಕೇವಲ 5ನೇ ಭಜನೆ ಪನಿಯರ ಅವಕಾಶ ಸಮಯದ ಅವಕಾಶ ಐತಿ ಅಂಚಾದು ಸಹಕಾರ ಮಾಡ್ಬೋದು ಕೇಳೋದಿಲ್ಲ. रत्नगर्भगणपतिं समाश्रयामि सततम् प्रत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणम् शिवसुतं मे भवदमखिल भुवनमङ्गलप्रदम् ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ
ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಆನಂದ ಗಣಪತಿಯೇ ನಿನಗೆ ವಂದನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ. ರಾಮ 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 ಜಯ ರಾಮ 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 ರಾಮ. ರಾಮ
ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ದಧಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಪಿತ ಮನೆಯೋಳು ಕೊಕ್ಕ ಮಾರನ ಪಿತ ಮನೆಯೋಳು ಕೊಕ್ಕ ಹಿಡಿಯ ಹೋದರ ಕೈಗೆ ಸಿಕ್ಕ ಹಿಡಿಯ ಹೋದರ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಹರೆಯದ ಪೋರಿ ಜರದ ಕಂಗೋರಿ ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳ್ ನಿನ್ನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ
ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಧನ್ಯವಾದಗಳು. ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಹೊಸಂಗಡಿ, ಆದಿಶಕ್ತಿ ಕುಣಿತ ಭಜನಾ ಮಾತೃ ಮಂಡಳಿಯವರಿಗೆ ಸುರೇಖಕ್ಕ ಕಿರು ಕಾಣಿಕೆ ನೀಡಬೇಕಾಗಿ ವಿನಂತಿ.
ಆದಿಶಕ್ತಿ ಕುಣಿತ ಭಜನಾ ಮಹಿಳಾ ಸಂಘ ಮಂಜೇಶ್ವರ ಇವರಿಗೆ ಸುರೇಖಕ್ಕ ಮಹಿಳಾ ಸಂಘದ ಸುರೇಖಕ್ಕ ಸಾಲು ಓದಿಸಿ ಸನ್ಮಾನಿಸಬೇಕಾಗಿ ವಿನಂತಿ. ಹಾಗೂ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಹೊಸಂಗಡಿ ಇವರು ರೆಡಿ ಆಗಬೇಕಾಗಿ ವಿನಂತಿ. ಸಮಯದ ಅಭಾವವಿರುವ ಕಾರಣ ಯಾರು ಬೇಸರ ಮಾಡಬಾರದು. ಧನ್ಯವಾದಗಳು. ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಹೊಸಂಗಡಿ ಮುಕುಲು ಬೇಗ ರೆಡಿ ಅಲ್ಲ, ಸಮಯ ವೇಸ್ಟ್ ಮಲ್ಪೊಚ್ಚಿ ಎಲ್ಲೆಲ್ಲೇ ಜೋಕುಲು ಭಜನೆಗೋಸ್ಕರ ಕಾತೊಂದುಲ್ಲೇರು ನಿದ್ರೆ ಬರೋದುಂಟು. ಆಯ್ದವರ ಬೇಗ ಬೇಗ ಶ್ರೀ ಭಗವತಿ ಕುಣಿತ ಭಜನದ ಶಿಕ್ಷಕಿ ಆಯ್ನಾಥ್ ಬೇಗ ಜೋಕುಲಿನ ರೆಡಿ ಮಾಡ್ಪಡೋದಕ್ಕೆ ಏನೊಂದಿಲ್ಲ. ಕುಣಿತ ಭಜನ ಭಗವತಿ ಕುಣಿತ ಭಜನದ ಗುರು ಆಯ್ನ ಶಿಕ್ಷಕಿ ಆರು ಸಮಯ ವೇಸ್ಟ್ ಮಲ್ಪಡ್ತಿ ಯಾಕಡೆ ಪೂರ ಸಮಯ ಇಜ್ಜಿ ಜೋಕುಲು ಎಲ್ಲೆಲ್ಲೇ ಜೋಕುಲು ಬಂದು ತೂಲಂದಿರ್ತಾರೆ. ಬೇಗ ರೆಡಿ ಮಲ್ಪಲೆ ಬೇಗ. ಈ ಭಜನೆ ಹಿಡಿದು ಬೊಕ್ಕ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಪಡ್ತೂರು ಮುಕುಲು ರೆಡಿ ಅವಡು. ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಪಡ್ತೂರು ಮುಕುಲು ಆಯ್ನಾಥ್ ಬೇಗ ಭಜನೆ ಶುರು ಮಾಡ್ಪಡೋದಕ್ಕೆ ಅನ್ನೋದಿಲ್ಲ. लक्ष दीपार्चने दिव्य गणपति कोटि कोटि नमन निनगे महागणपति लक्ष दीपार्चने दिव्य गणपति महागणपति दिव्य गणपति महागणपति
ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಒಳೆದು ಬಾ ಬೆಳಗಿ ಬಾ ಒಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇತ್ತು ನಮ್ಮನ್ನು ಹರಸು ಹರಸು ಬಾ ಸದಾ ಇತ್ತು ನಮ್ಮನ್ನು ಹರಸು ಹರಸು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ
ಭಕ್ತವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಭಕ್ತವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ವೇಣು ವಿಲೋಲ ವಿಜಯ ಗೋಪಾಲ ಕಾಳಿಯ ಮದ್ದನ ಗೋವಿಂದ ವೇಣು ವಿಲೋಲ ವಿಜಯ ಗೋಪಾಲ ಕಾಳಿಯ ಮದ್ದನ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಮರಕಾತನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಮರಕಾತನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ
ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ದಧಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳ್ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ ಗೋಪಿ ಕೇಳ್ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ ಗೋಪಿ ಕೇಳ್ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳ್ನಿಲ್ಲ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ನಿಲ್ಲ ಮಗ ಜಾರ ಇವ ಚೋರ ಸುಕುಮಾರ ಮನೆಯೋಳು ಕೊಕ್ಕ ಮಾರನ ಪಿತತ ಮನೆಯೋಳು ಕೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಠಕ್ಕ ಗೋಪಿ ಕೇಳ್ನಿಲ್ಲ ಮಗ ಜಾರ ಇಬ್ಬ ಚೋರ ಸುಕುಮಾರ ಗೋಪಿ ಕೇಳ್ನಿಲ್ಲ ಮಗ ಜಾರ ಇವ ಚೋರ ಸುಕುಮಾರ ಜರದ ಕಂಗೋರಿ ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳ್ನಿಲ್ಲ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ್ನಿಲ್ಲ ಮಗ ಜಾರ ಇವ ಚೋರ ಸುಕುಮಾರ
ಪೇಳುವುದ್ಯಾಂಗೆ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಪೇಳುವುದ್ಯಾಂಗೆ ಗೋಪಿ ಕೇಳಿನ್ನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಯಾರ ಇವ ಚೋರ ಸುಕುಮಾರ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀದ ವಿಠಲ ನಾಟ ಚಂದ ನಮ್ಮ ಶ್ರೀದ ವಿಠಲ ನಾಟ ಚಂದ ನಯನಾನಂದ ಆನಂದ ಗೋಪಿ ಕೇಳಿನ್ನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಯಾರ ಇವ ಚೋರ ಸುಕುಮಾರ 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 मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन 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 पवन पुत्र हनुमान की जय। आंजनेय बल भीम भक्तवर अतुलित बलधाम ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। जय हनुमान जय पवन ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ जय जय हनुमान जय गुरु जय जय पवन ನಿರ್ಭಯತ್ವ ಆರೋಗ್ಯ ಕರುಣಿಸೋ जय जय हनुमान जय गुरु जय जय पवन ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ जय जय हनुमान जय गुरु जय जय पवन ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ जय जय हनुमान जय गुरु जय जय पवन ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। ಜೈ ಆಂಜನೇಯ ಬಲ ಭೀಮ ಭಕ್ತವ
ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಧನ್ಯವಾದಗಳು ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಪಡತೂರು ಇವರಿಗೆ ಶ್ರೀಮಾತೆಯ ಪ್ರಸಾದ ರೂಪಕವಾದ ಕಿರು ಕಾಣಿಕೆಯನ್ನು ರಾಜೇಶ್ ಬಲ್ಲಂಗುಡಿಯಲು ಕೊಡಬೇಕಾಗಿ ವಿನಂತಿ ಹಾಗೂ ಅಶೋಕ್ ಪಮ್ಮಾರ್ ಜಯರಾಮ ಕುഞ്ഞിತಿಲು ಏರ್ಲವ್ ರಾಮಣ್ಣೆ ರಾಜೇಶಣ್ಣ ತೋಚಿಯರು ಧನ್ಯವಾದಗಳು ರಾಜೇಶಣ್ಣ. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಚಪ್ಪಾಳೆ ಸಾಕಾಗುವುದಿಲ್ಲ. ಧನ್ಯವಾದಗಳು. ಹಾಗೂ ನೆಕ್ಸ್ಟ್ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಹೊಸಂಗಡಿ ಇವರು ರೆಡಿ ಆಗಬೇಕಾಗಿ ವಿನಂತಿ. ಕೊನೆಯದಾಗಿ ಎಲ್ಲ 3 ಟೀಮುಗಳ ಒಟ್ಟಿಗೆ 1-2 ಭಜನೆಯನ್ನು ಆಡಬೇಕಾಗಿ ವಿನಂತಿ. 3 ತಂಡಗಳು ಒಟ್ಟಾಗಿ ತದನಂತರ ಮಾತೃಶ್ರೀಯವರಿಂದ ಭಜನಾ ಕಾರ್ಯಕ್ರಮ ಜರುಗಲಿರುವುದು. ಕುಣಿತ ಭಜನಾ ನಡೆಸಿಕೊಟ್ಟಂತ ಎಲ್ಲ ವೃಂದದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಶ್ರೀ ಭಗವತಿ ಮಾತೆಯು ಆಯುರ ಆರೋಗ್ಯ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಲಿ. ಹಾಗೂ ಮುಂದೆಯೂ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಿಮ್ಮಿ ಈ ಕುಣಿತ ಭಜನೆಯು ನಡೆಯುವಂತಾಗಲಿ. ನಿಮ್ಮ ಕೀರ್ತಿ ಪತಾಕೆ ಎತ್ತರಕ್ಕೆ ಏರಲಿ ಎಂದು ಶ್ರೀ ಮಾತೆಯಲ್ಲಿ ಪ್ರಾರ್ಥಿಸುತ್ತಾ
ಶ್ರೀ ಬಲ್ಲಂಗುಡಿಯಲ್ಲೂ ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ನೂತನ ಗರ್ಭಗುಡಿಯ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ನಡೆಸಿದಂತ ಕಾರ್ಯಕ್ರಮಕ್ಕೆ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಾಳೆ ಬೆಳಿಗ್ಗೆ 8 ಗಂಟೆಗೆ ಗಣಹೋಮ ಹಾಗೂ 109 ಕಲಶ ಪುಣ್ಯಹಾವನ ಜರಗಲಿರುವುದು ಹಾಗೂ 9 ಗಂಟೆಗೆ ಸಭಾ ಕಾರ್ಯಕ್ರಮ. ಸ್ವಾಗತ ಭಾಷಣ ಜಗದೀಶ್ ಮುಡಂಬೈಲು ಇವರು ಮಾಡಲಿರುವರು ಹಾಗೂ ಆಶೀರ್ವಚನ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿ ಕೊಂಡೆಯೂರು. ಅಧ್ಯಕ್ಷತೆಯನ್ನು ಶ್ರೀ ಗೋಪಾಲ ಎಂ ಬಂಜೋಡು, ಅಧ್ಯಕ್ಷರು ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು. ಹಾಗೂ ದಿವ್ಯ ಉಪಸ್ಥಿತಿ ನಮ್ಮಿ ಕ್ಷೇತ್ರದ ತಂತ್ರಿವರ್ಯರು ಬೂಡುಮನೆ ಶ್ರೀ ಅಶೋಕ ರಾಮಚಂದ್ರ ಪದಕರ್ಣಯ ತಂತ್ರಿವರ್ಯರು. ದೀಪ ಪ್ರಜ್ವಲನೆ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ. ಗೌರವ ಅಧ್ಯಕ್ಷರು ಬ್ರಹ್ಮ ಕಲಶೋತ್ಸವ ಸಮಿತಿ. ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಇರುವುದು. ಸ್ಮರಣ ಸಂಚಿಕೆ ವಿಶ್ವರೂಪಿಣಿ ಬಿಡುಗಡೆ ಮಾಡಲಿರುವವರು ಕೆ ಶೆಟ್ಟಿ ಮುಂಡತಡ್ಕ. ಹಾಗೂ ಭಜನೆ ಶುರು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. राम 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 जय राम 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 राम
ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಮಕ್ಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ. ತರಳೆಯರೊಡಗೂಡಿ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಂದುಗೆ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ. ಅಂದುಗೆ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ.
ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಾಗವತರ ಕೇರಿಯೋಳಾಡುವ ಪರಮ ಭಾಗವತರ ಕೇರಿಯೋಳಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ತಿರುಮನವೇ ಕಣನಿಲಿಕೆ ಮಡೆ ವಾರಿ ಜನಯ ಪತೆ ವಾರಿ ಜನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ पते वारी जनाभन वारी भव पित वारी जनेत्रने वारी ज मित्र अपार प्रभावन वारी जांडद कारण दोरे बारಯ್ಯ बा 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 बाबा भकुतारा प्रिया श्रीनिवासराय मार जनक मुकुतारोड़य देवಯ್ಯ ಜಿಯ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಚಂದನವೇರಿ ಬಾಪರಂಗ ದೇವೋ ತುಂಗ ನಂದನಂದನ ಅರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದನೆಂದು ಬಂದು ಧಿಂ ಧಿಂ ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತಾರ ಮನಕ್ಕೆ ಜಗ ಜಗಿಸುತ್ತ
ಕೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಳು ನಖ ಖಗ ಮೃಗ ಶಶಿ ಗಗನ ಮಣ್ಯಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲಿ ಬೇಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮಹಾವುರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರ ನಲ್ಲ ವಾಕುಲಾಲಿ ಸೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಕು ಅಡಿಯೇಡು ಭಕ್ತ ವತ್ಸಲ ಶ್ರೀಲಕ್ಷ್ಮೀ ನಲ್ಲ ಮಡುವಿನೊಳಗೆ ಗಜ ಮೊರೆಯಿಡಲಾಕ್ಷಣ ಮಡದಿಗೆ ಹೇಳ ದುಡ್ಡನೆ ಬಂದು ಹಿಡಿದು ನಕ್ರನ ಬಾಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡಗೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜ ಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ ಹೇ ಶ್ರೀನಿವಾಸರಾಯ. ಧನ್ಯವಾದಗಳು. ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಹೊಸಂಗಡಿ ಇವರಿಗೆ ರಮೇಶ್ ಮುಂಬೈ ಕುഞ്ഞിತಿಲು ಹಾಗೂ ಪ್ರಶಾಂತ್ రమేష్ బొంబాయి కుഞ്ഞിతిలు ఒక ప్రశాంత్ శెట్టి ముకులు ಈ ಕಿರುಕಾಣಿಕೆನ ಕೊರ್ದು ಗೌರವ ಸಮರ್ಪಿಸೋದಕ್ಕೆ ಏನೊಂದಿಲ್ಲ ಅಂಚನೆ ನೆಕ್ಸ್ಟ್ ಕುಣಿತ ಭಜನ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಪಡ್ತೂರು ಸೆಕೆಂಡ್ ಟೀಮ್ ಮುಗ್ಲಾಡ್ದು ಅಕ್ಳು ರೆಡಿ ಆರ್ಡರ್ ಬಂದಕ್ಕೆ ಏನೊಂದಿಲ್ಲ ಶ್ರೀ ಭಗವತಿ ಕುಣಿತ ಭಜನಾ ಟೀಮ್ ಪಡ್ತೂರು ತೃಪ್ತಿ ಬಳಗ ಪಡ್ತೂರು ಮುಕ್ಲ ಶಿಷ್ಯರ್ದು
ಗಜಾನನ ಭೂತಗಣಾದಿಸೇವಿತಂ ಕಪಿತಜಂಬೂಫಲಸಾರಭೂಷಿತಂ ಉಮಾಸುತಂ ತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೆ. ಆದಿಯೊಂದು ನಿನ್ನ ಪಾದ ಭುಜಿಸಿದ ಧರ್ಮರಾಯ ಆದಿಯೊಂದು ನಿನ್ನ ಪಾದ ಭುಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವಾಗಣನಾಥ ದೇವ ಸಾಧಿಸಿದ ರಾಜ್ಯವ ಗಣನಾಥ ದೇವ ಸಾಧಿಸಿದ ರಾಜ್ಯ ಗಣನಾಥ ದೇವ ಹೊಂದಿಪೆ ನಿನಗೆ ಮೊದಲೊಂದಿ ಬೇನಿನಗೆ ಗಣನಾಥ ದೇವ ಹೊಂದಿಪೆ ನಿನಗೆ ಗಣನಾಥ. ರವಣನು ಮದಾದಿಂದ ನಿನ್ನ ಪೂಜಿಸದೆ ರವಣನು ಮದಾದಿಂದ ನಿನ್ನ ಪೂಜಿಸದೆ ರವಣನು ಮದಾದಿಂದ ನಿನ್ನ ಪೂಜಿಸದೆ ರವಣನು ಮದಾದಿಂದ ನಿನ್ನ ಪೂಜಿಸದೆ ಸಂತನುರದಲ್ಲಿ ಗಣನಾಥ ದೇವಾ ಧರಣದಲ್ಲಿ ಗಣನಾಥ ದೇವ ಹೊಂದಿಪೆ ನಿನಗೆ ಮೊದಲೊಂದಿ ನಿನಗೆ ಗಣನಾಥ ದೇವ ಹೊಂದಿಪೆ ನಿನಗೆ ಗಣನಾಥ.
ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ನಾಮದ ಬಲವನ್ನೇ ಕರೆ ನಾಮದ ಬಲವನ್ನೇ ಕರೆ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ
ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ